This program is brought to you by VK Developers, powered by Nippon Paint, V2 Realty, Amrit Noni, Arogyada Bharavase, Cycle Pure Agarbatti, Ashoka Business Center, Workspace managed by Vertex, co-powered by ನಾಡಿ ಮಿಡಿತ ನಮ್ಮ ಟಿವಿ ಅರ್ಪಿಸುವಂತ ಹಾಗೆ ವಿಕೆ ಡೆವಲಪರ್ಸ್ ಉಡುಪಿ ಪ್ರೆಸೆನ್ಸ್ ಡ್ಯಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರ್ಬತ್ತಿ. ಸೊ ಇವತ್ತಿನ ಒಂದು ವೀಕೆಂಡ್ ಅದ್ಭುತವಾಗಿ ನಡೆಯಿತು. ಈಗ ಇನ್ನೊಂದು ಎಪಿಸೋಡ್ನಲ್ಲಿ ನಾವು ಸಿಗ್ತಾ ಇದ್ದೇವೆ. ಸೊ ನಮ್ಮ ಜಡ್ಜಸ್ ಕೂಡ ರೆಡಿ ಇದ್ದಾರೆ, ನಾವು ರೆಡಿ ಇದ್ದೇವೆ, ಎಲ್ಲ ಕಂಟೆಸ್ಟೆಂಟ್ ಕೂಡ ರೆಡಿ ಇದ್ದಾರೆ. ಮತ್ತೊಮ್ಮೆ ನಮ್ಮ ತ್ರಿಮೂರ್ತಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಮೊದಲನೇದಾಗಿ ಎಲ್ಟನ್ ಮಸ್ಕನೇನೆಸಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ರಶ್ಮಿಕಾ, ವೆರಿ ಬ್ಯೂಟಿಫುಲ್, ಇವತ್ತು ನಿಮ್ಮ ಕೆಲಸವನ್ನು ನಾನು ಮಾಡಿದೆ, ಸೊ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಇನ್ನೊಬ್ರದ್ದು ಹೇಳಿ, ಕಿಶೋರಮನ್ ಶೆಟ್ಟಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೂರು ಜಡ್ಜಸ್ನವರು ಕೂಡ ಆರಾಮವಾಗಿ ಆಸೀನರಾಗಿದ್ದಾರೆ. ಇವತ್ತಿಗೆ ನಮ್ಮ ಸೆಮಿಫಿನಾಲೆ ಏನಿದೆ ಅಲ್ಲಿ ಬರುವಂತಹ ಪ್ರತಿಯೊಂದು ತಂಡವನ್ನು ಕೂಡ ಜಡ್ಜ್ ಮಾಡೋದಕ್ಕೆ ಹಾಗೂ ಅವರ ಪ್ರತಿಯೊಂದು ಮಿಸ್ಟೇಕ್ಸ್ ಆಗಲಿ ಅಥವಾ ಗುಡ್ ಪಾಯಿಂಟ್ಸ್ ಆಗಲಿ ಅದನ್ನೆಲ್ಲ ಕಾಂಪ್ಲಿಮೆಂಟ್ ಆಗಲಿ ಅಥವಾ ಕಮೆಂಟ್ಗಳನ್ನಾಗಲಿ ಅವರಿಗೆ ಕೊಡ್ತಾ ಅವರನ್ನು ಪ್ರೋತ್ಸಾಹಿಸ್ತಾ ಇನ್ನಷ್ಟು ಅವರನ್ನ ಪ್ರಬಲರನ್ನಾಗಿ ಮಾಡೋದ್ರಲ್ಲಿ ನಮ್ಮ ಮೂರು ಜಡ್ಜಸ್ಗಳ ಪಾತ್ರ ಅತ್ಯುತ್ತಮ. ಎಸ್, ಖಂಡಿತವಾಗ್ಲೂ ಕೂಡ ಜಡ್ಜಸ್ಗೆ ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಫಿನಾಲೆಗೆ ಒಂದು ಹೆಜ್ಜೆ ನಾವು ಹಿಂದೆ ಇದ್ದೇವೆ. ಸೊ ನೆಕ್ಸ್ಟ್ ಏನಿದ್ರು ಕೂಡ ಫಿನಾಲೆ, ಯಾವೆಲ್ಲ ತಂಡಗಳು ಫಿನಾಲೆಗೆ ಹೋಗುತ್ತೆ ಅನ್ನೋದನ್ನು ನಾವು ಕಾಯ್ತಾ ಇದ್ದೇವೆ. ಇನ್ನಷ್ಟು ಪರ್ಫಾರ್ಮೆನ್ಸ್ ಈ ಒಂದು ವೇದಿಕೆಯಲ್ಲಿ ಬರಲಿಕ್ಕೆ ಇದೆ. ಈಗ ತಡ ಮಾಡದೆ ಇನ್ನೊಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು ನಮ್ಮ ವಿಟ್ಲದ ಊರಿನ ಟೀಮ್ ಡಾಟ್ ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಟೀಮ್ ಡಾಟ್ ಫ್ರಮ್ ವಿಟ್ಲ. ಮನುಜ ತಪ್ಪು ಮಾಡುವುದು ಸಹಜ, ಆ ತಪ್ಪನ್ನು ತಿದ್ದಿ ನಡೆಯುವುದೇ ಅವನ ಸಹಜ ಧರ್ಮ. ಹೀಗೆಂದು ತನ್ನ ತಂದೆಗೆ ತಿಳಿಸಲು ಹೋದಾಗ ಸಿಟ್ಟಿಗೆದ್ದ ತಂದೆ ನೀನು ನನ್ನ ಮಗನೇ ಅಲ್ಲ ಎಂದು ಮನೆಯಿಂದ ಹೊರಹಾಕುತ್ತಾರೆ. ಒಂದು ಸಂದರ್ಭದಲ್ಲಿ ತನ್ನ ತಂದೆ ಪ್ರೀತಿಯಿಂದ ಕಟ್ಟಿದ ಸರವನ್ನು ನೋಡಿ ಮಗ ಬೇಸರದಿಂದ ತನ್ನ ಹೆಂಡತಿಯನ್ನು ಕರೆದುಕೊಂಡು ಕಾಡಿನಲ್ಲಿ ಜೀವನ ನಡೆಸಲು ಮುಂದಾಗುತ್ತಾನೆ. ತುಂಬು ಗರ್ಭಿಣಿಯಾದ ಹೆಂಡತಿ ನೋವಿನಿಂದ ಅಳುತ್ತಲೇ ಕಾಡಿನಲ್ಲಿ 2 ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಹುಟ್ಟಿದ ಮಗುವನ್ನು ಕಂಡ ತಂದೆ ಪ್ರೀತಿಯಿಂದ ಕೊಟ್ಟಂತಹ ಸರವನ್ನು ಮಗುವಿನ ಕೊರಳಿಗೆ ಹಾಕುತ್ತಾನೆ. ಮಗುವಿನ ಅಳುವ ಶಬ್ದವನ್ನು ಆಲಿಸಿದ ಹುಲಿಯೊಂದು ಗರ್ಜಿಸುತ್ತಾ ಅವನ ಬಳಿ ಬರುತ್ತದೆ. ಹೆದರಿ ಉಂಡಲು ಪ್ರಯತ್ನಿಸಿದಾಗ ವಿದ್ಯಾರ್ಥಿಗೆ 2 ಬಲಿಯಾಗಿದ್ದಾರೆ. ಬಂದು ಹುಲಿಯನ್ನು ಓಡಿಸಿ 2 ಮಗುವನ್ನು ರಕ್ಷಿಸುತ್ತದೆ.
बरसो रे मीठा मीठा बरसो रे मीठा बरसो मीठा है कोसा है बारिश का बोसा है कोसा है कोसा है बारिश का बोसा है गिली गिली हाँ गिली गिली माटी के चल घरौंदे बनाएंगे रे हरी भरी अम्बी अम्बी की डाली मिलके झूले झूलाएंगे रे हो धन बैजू गजने हल जोते सबने की घंटी बजी और ताल लगे भरने रे तैर के चली मैं तो पार चली रे तैर के चली मैं तो पार चली पार वाले पार किनार चली रे मेरा
ಮಾತ್ರೇಣ ಪುತ್ರೋ ಭವತಿ ಪಂಡಿತಃ. ಯಾವ ಮಗು ಹುಟ್ಟಿನಿಂದಲೇ ಕಲಿಯಲು ಸಾಧ್ಯವಿಲ್ಲ. ಪೋಷಕರು ಮಕ್ಕಳ ಮನಸ್ಸಿನಲ್ಲಿ ಯಾವ ಸಿದ್ಧಾಂತ ಪ್ರತಿಪಾದನೆಯನ್ನು ಮೂಡಿಸುತ್ತಾರೆ ಅದು ಸಮಾಜಕ್ಕೆ ಫಲಪ್ರದವಾಗಿ ಮುಂದೆ ಬರುತ್ತದೆ. ಪ್ರಕೃತಿಯು ಪ್ರಕೃತಿಯಲ್ಲಿ ಸೌಂದರ್ಯವಾದಂತೆ ಮಕ್ಕಳು ಮನಸ್ಸು ಮತ್ತು ಸ್ವಭಾವದಲ್ಲಿ ನಿಷ್ಕಳಂಕರಾಗಿರುತ್ತಾರೆ. ಒಂದು ವೇಳೆ ಪ್ರಕೃತಿಯನ್ನು ಕೆಡಿಸಿದರೆ ಹೇಗೆ ಭೀಕರ ಅನಾಹುತಗಳಿಗೆ ಕಾರಣವಾಗುತ್ತದೆಯೋ ಹಾಗೆಯೇ ಮಕ್ಕಳು ನೈತಿಕ ಅಂತಃಪತನಕ್ಕೆ ಸಾಗಿದರೆ ಅದು ಭವಿಷ್ಯದ ಭಯಾನಕ ಅನಾಹುತಗಳಿಗೆ ಕಾರಣವಾಗುತ್ತದೆ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಕು. ಫಸ್ಟ್ ನಾಲ ಪಾತ್ರೆರಡು ದುಂಬು ಏನಾದರೂ ಮಾತಾಡೋಕ್ಕಿಂತ ಮೊದಲನೇದಾಗಿ ಕೆಲವೊಂದು ವಿಷಯ ಹೇಳಿಕೊಂಡು. ಸೊ ಫಸ್ಟ್ ರಾಹುಲ್ ಅವರು ನನ್ನ MC ಅವರು ಕೂಡ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇದ್ದಾರೆ. ನಾನು ಹುಡುಕ್ತಿದ್ದೇನೆ ಇಲ್ಲಿ ಆದರೂ ಇದ್ದಾರಾ ಅಂತ ಹೇಳಿ, ಕಾಣಿಸ್ತಿದ್ದಾರ ಮಿಸ್ ಆಗಿದ್ದಾರೆ ಅಂತ. ಮತ್ತೊಂದಲ್ಲಿ ನಮ್ಮ ಜಡ್ಜಸ್ ಇದ್ದಾರೆ ಕೂದಲು ಬಿಟ್ಕೊಂಡು, ಅದು ಕೂದಲು ಯಾರ ಥರ ಕಾಣ್ತದೆ ಅಂತ ಒಂದು ನೋಡಬೇಕು, ಯಾವುದಾದ್ರೂ ಉಂಟಾ ಸಿಮಿಲರ್. ನಾನೆಲ್ಲ ನೀವು ಇಲ್ಲಿದ್ದೀರ ಅಂತ ತಿಳ್ಕೊಂಡು. ಮತ್ತು ಇನ್ನೊಬ್ಬರು ಜಡ್ಜ್ ಅವರು ಕೂಡ ಬ್ಲ್ಯಾಕ್ ಡ್ರೆಸ್ಸಲ್ಲಿ ಇದ್ದಾರೆ. ನಾನು ಅವ್ರು ಎಣಿಸಿದೆ ಸ್ಟೇಜಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅಂತ. ಅಲ್ವಾ ಎಲ್ಟನ್ ಸರ್? ಎಂತ ಮಕ್ಕರ? ಇಲ್ಲಪ್ಪ, ಫ್ಯಾಕ್ಟ್ ಹೇಳ್ತಾ ಇದ್ದೇನೆ ನಾನು. ಇಲ್ಲಲ್ಲ ನೀವು, ನಂಗೆ ಅಲ್ಲಿ ಕಾಣಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ಇಲ್ಲಿ ಒಂದಿಲ್ಲ ಅಲ್ಲ. ಅಲ್ಲಿ ಆಕ್ಚುಲಿ ಏನಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಇಬ್ರು ಮಕ್ಕಳಲ್ಲ 3 ಮಕ್ಕಳು ಇದಾಗಿದ್ದಾರೆ. ಎಲ್ಲಿದ್ದಾರೆ ಇನ್ನೊಬ್ರು? ನೀವು ಮೈಕ್ ಹಿಡ್ದಿದಾರಲ್ಲ. ಓ ನಂಗೇನೆ ವಾಪಸ್. ಆದ್ರೆ ನಂಗೆ ರಾಹುಲ್ ಇವತ್ತು ವೇದಿಕೆಗೆ ಬರ್ಲಿಲ್ಲಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಉಂಟು. ಅದು ನಿಮ್ಮನ್ನು ಹುಡ್ಕೊಂಡು ಹೋಗಿದೆ ಈಗ. ಇಲ್ಲ ಮಿಸ್ ಆಗಿದೆ, ಪರವಾಗಿಲ್ಲ. ಬಟ್ ಒಂದು ರಿಯಲಿ ನಿಮ್ಗೆಲ್ರಿಗೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು, ಸ್ಪೆಷಲಿ ಫಾರ್ ದಟ್ ನಿಮ್ಮ ಎಕ್ಸ್ಪ್ರೆಷನಿಗೊಮ್ಮೆ ಎಲ್ಲರೂ ಕೂಡ ಜೋರಾದಂತಹ ಚಪ್ಪಾಳೆ ಹೊಡಿಬೇಕು. ಯಾಕಂದರೆ ಆ ಎಕ್ಸ್ಪ್ರೆಷನ್ ನಮಗೆ ಅಲ್ಲಿ ಕುತ್ಕೊಂಡವರಿಗೆ ಫೀಲ್ ಆಗ್ತಿತ್ತು. ಎಂಥದ ಒಂದು ವಿಚಿತ್ರ ರೀತಿಯಲ್ಲಿ ಬಂದಿತ್ತು. ದಾಲ ವಿಚಿತ್ರ ಬರೋಂದಿತ್ತಂಡೆ, ಬಟ್ ತೂಯರೆ ಮಸ್ತ್ ಖುಷಿಯ ಹೊಂದಿತ್ತಂಡೆ. ಸೊ ಆ್ಯಂಡ್ ಎಸ್ಪೆಷಲಿ ದೀಸ್ ಟು ರಿಯಲಿ ವಿ ನೀಡ್ ಟು ಅಪ್ರಿಷಿಯೇಟ್ ದೆಮ್. ಸೊ ನನ್ನ ಅಪ್ರಿಸಿಯೇಷನ್ ಏನಿದ್ರು ಕೂಡ ಇಲ್ಲಿ ತನಕ ಮಾತ್ರ. ಮುಂದೆ ಹೋಗಬೇಕಾದ್ರೆ ತ್ರಿಮೂರ್ತಿಗಳ ಅಪ್ರಿಸಿಯೇಷನ್ ಇಂಪಾರ್ಟೆಂಟ್. ಸೊ ಓವರ್ ಟು ಎಲ್ಟನ್ ಸರ್ ಅಂತೆ. ರಾಕೇಶ್, ನಾಟ್ ಹ್ಯಾಪಿ. Seriously not happy. Dada Mantar. I'm serious. Dada Mantar. Okay, look award, attire award, form select mantina award. Okay, appreciated. Something new. Dada form undu? ಒಂಚೆ ಜೋಕ್ಲಿನ ವಾರಿತಿ ತೂ Form, dance form undu. ವೆಸ್ಟರ್ನ್. It's Afro. Exactly. And that Keni Panda, if you don't know the form, don't touch it. Don't try and attempt it. That man per attempt. It's one of the difficult form. I create energy board. Dalijan energy. Starting at the end chattane end lanchane bothun. There is no energy at all. At all. I'm really disappointed. Engishta idi. This is not the way we go to semi-finale. Not happening. ഞാൻ encha comment korpunere. Yes, agree for the fact clean ittund, formations ittund, busy ittund, anchinch ittund, agreed. But our style undate ironte urban mix mantadar avu pura choreography onte essence laka use manpodu. But ee forms starting irde avu tapping mantad poyre, correct ah? Open manpunaga first nikla story button. ಸ್ಟೋರಿ ಬರ್ತದೆ ಪಕ್ಕ ನಿಕ್ಲು ಟ್ಯಾಪಿಂಗ್ ಮಂತ ಪೋಯರ್ ಅಲ್ತಿರ್ದೆ ಎನರ್ಜಿ ಪಂಪ್ ಆವಡಿತ್ತಣ್ಣ ಐಜಿ ಆಫ್ರೋ ಫಾರ್ಮ್ನೆ ಕಂಟಿನ್ಯೂ ಮಂತದ್ದು ಎಸೆನ್ಸ್ ಏನಿಕ್ಲು ಅರ್ಬನ್ ಸ್ಟೈಲ್ ಮನ್ಪುನಂಡ ಓಕೆ. ಬಟ್
ಒಯ್ಕನ್ ಮಾರ್ಕ್ಸ್ ಕೊರ್ಪುನು ಓಡೆನ್ ಪೋಪುನು. But I would just want to appreciate you all for the attempt what you have taken. But next time, if you don't know the form, Google undata. Google undate. Rakesh. ಸರ್ Undata. ಉಂಡು Undate. Go and search. Don't try to attempt what you don't know. Pokkade encha afro look kordu niklu betedalla western style malpere pond encha pond. And you perform, you are dancing afro moves and you are saying western. Which is wrong. So anyways, I want to wish you luck and God bless you all. Next time you mistake man pochi. ಓಕೆ ಸರ್. Okay, duet lunch ane away field something changes ka nodata group pension altide duet lunch ane mantade reach apuji. You are dancing for camera, you are dancing on TV. Reach apuji. You niklu 120% energy padna niklu TV at 60% toju. Correct? ಎಸ್ ಸರ್. You have not even given 50%. Dada tojun TV. On camera dado dojun. Anyways. ಥ್ಯಾಂಕ್ ಯು ಎಲ್ಟನ್ ಸರ್. ಓವರ್ ಟು ರಶ್ಮಿತಾ ಮ್ಯಾಮ್, ಹೇಗಾಯಿತು? ಹಲೋ ಗೈಸ್. ಹಾಯ್ ಮ್ಯಾಮ್. ಎಸ್, ಆ್ಯಕ್ಚುಲಿ ಫಾರ್ಮ್ದ ಬಗ್ಗೆ ಎಲ್ಟನ್ ಮಾಸ್ಟರ್ ನಿಕ್ಲೆ ಪಂಡಿದು. ಸೊ ಕಾಸ್ಟ್ಯೂಮ್ ವೈಸ್, ಲುಕ್ ವೈಸ್, ಎವ್ರಿಥಿಂಗ್ ವಾಸ್ ಗುಡ್. ಎನರ್ಜಿ ಮಸ್ತ್ ಬೋರ್ಡ್ ಇತ್ತಂಡು. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಒಂದು ಫಾರ್ಮ್ಡ್ ಆ ಬಾಡಿ ಲ್ಯಾಂಗ್ವೇಜ್ ಪತ್ತೊಂದು ಆತ ಎನರ್ಜಿ ಕೊರ್ದು ನಡಿಪುನ ಇಟ್ಸ್ ಅ ಬಿಗ್ ಥಿಂಗ್. ದಯಪನ್ನಗಿರೋ ಆಲ್ರೆಡಿ ಯು ಸೆಲೆಕ್ಟೆಡ್ ದ ಥೀಮ್ ಆತ. ಸೊ ಆತ ಎನರ್ಜಿ ಪಾಡೋಡೆ ಹಾಕೊಂಡು ಆ್ಯಂಡ್ ಹಿಯರ್ ಮೇನ್ ಥಿಂಗ್ ವಾಸ್ ಎನರ್ಜಿ ಡ್ರಾಪ್ ಇತ್ತನ್. ಬಟ್ ಎವ್ರಿ ಕಿಡ್ಸ್ ಆಯ್ತಾ ಬಾಡಿ ಲ್ಯಾಂಗ್ವೇಜ್ ದಾದ ಉಂಡತೆ ಅವೇನು ಅಂತ ಕ್ಯಾರಿ ಮಂದಿರ್ ಟು ಲುಕ್ ಗುಡ್. ಟಿ ವಿಡು they have carried all the kids, costume wise, makeup wise, everything is fine, and duet was not at all up to the mark. ಒಂಜಿ ತೂನಾಗ ವಾವ್ ಒಂಜಿ ಮೂಮೆಂಟ್ ವಾವ್ ಅವು ಫೀಲ್ ಆತಜ್. ಆ್ಯಂಡ್ ಮೋರ್ ಓವರ್ ಸೆಮಿಫಿನಾಲೆ ನಡೆದದು ಎವ್ರಿಥಿಂಗ್ ಕೌಂಟ್ಸ್ ಫ್ರಮ್ ಹಿಯರ್ ಆಫ್ಟರ್, ಇಸ್ ಇಟ್? ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್, ದಟ್ಸ್ ಆಲ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗಾಯಿತು? ಹಾಯ್ ಗಾಯ್ಸ್. ಹಾಯ್ ಸರ್. ಹಾಯ್. ಫಸ್ಟ್ ಆಫ್ ಆಲ್ ಯಾನ್ ನಿಕ್ಲೆನ ಕಾಸ್ಟ್ಯೂಮ್ ಹಿಡ್ದು ಶುರು ಮಲ್ಪ ಯಾನ್ ನಿಕ್ಲೆನ ಆ ಒಂದು ಸ್ಟೋರಿ ಲೈನ್ ನಿಕ್ಕುಲು LED ಇಡು ಪಾಡ್ಯಾರು. ನಿನ್ನೆ ದಾದನ ನಿಕ್ಕುಲು ಒಂಜಿ ಸಮಥಿಂಗ್ ಡಿಫ್ರೆಂಟ್ ಪದಂ ಬರ್ಪಡ್ದು ಆಯ್ಪಂಡು ಈ ಮೇಕಪ್ ಈ ಕಾಸ್ಟ್ಯೂಮ್ಸ್ ಎಂಕುಲು ಆಲ್ರೆಡಿ ಎಂಕುಲು ನೇರು ದುಂಬು ತೂತ ಮಸ್ತ್. ಓಕೆ, ಆ್ಯಂಡ್ ನಿಕ್ಕುಲು ನಿಕ್ಲೆಗ್ ನೇರ್ ದುಂಬುದ ಎಪಿಸೋಡ್ ಎಂಕುಲು ಮಸ್ತ್ ಪಂತ. ನಿಕ್ಕುಲ್ನ ಒಂಜಿ ಟೀಮ್ ಒಂಜಿ ವೆರಿ ಪನ ಒಂಜಿ ದಾದ ಪನ್ಪೇರು ವೆರಿ ಕ್ಲೀನ್. ನಿಕ್ಕುಲು ಒಂಜಿ ಬಾರಿ ಒಂಜಿ ಡಿಸಿಪ್ಲಿನ್ ದ ಟೀಮ್ ಅಂದ್ ಎಂಕುಲು ಆಲ್ರೆಡಿ ನಿಕ್ಲೆಡ ಪಂದಿತ್ತ. ಸೊ ವಿ ಆಲ್ ಥಾಟ್ ದಟ್ ಲೈಕ್ ಯು ನೋ ನಿಕ್ಕುಲು ಫಸ್ಟ್ ಡೇ ಬನ್ನಾಗ ಸ್ಟೇಜ್ಗೆ ಎಂಟ್ರ್ ಆನಾಗಲ್ಲ ಒಂಜಿ ಆತ್ ನೀಟ್ಲಿ ನಿಕ್ಕುಲು ಕುಲ್ಯಾರ ನಿಕ್ಕಲ್ನ ಪ್ಲೇ ಪುರಾಂಡ್ ವೆನ್ ಯು ಸ್ಟಾರ್ಟೆಡ್ ಡಾನ್ಸಿಂಗ್ ರೈಟ್ ಅವು I'm really sorry. Enka red judges nakula pandatan, but I seriously I didn't like the performance. First of all, niklead our body language. Enka language niklead our undundu style undu. But you know what? Competition. ಗದಂದು ಎಂಚ ಪೋಂಡು ಪಂಡೋಣ ಅದು ನಿಕ್ಕುಲು ಒಂಜಿ ಓಲ ಇತ್ತಿನಲ್ಪ ಡೈರೆಕ್ಟ್ಲಿ ನಿಕ್ಕುಲ್ಟಿ ಅವು ಒಂಜಿ LED ಪ್ಲೇ ಮಲ್ತದ್ದು ಅಡೆಗೆ ಒಂಜಿ ಡಾನ್ಸಿಂಗ್ ಪೊಸಿಷನ್ ಪಾಡ್ದು ಆ ಬಾಲ್ಯದಲ್ಲಿ ಪಾಟ್ಲ ಆತೆ ಬಾಲ್ಯ ಡುವೆಟ್ ಅಕ್ಕುಲ್ ಮಲ್ಲ ಆಯ್ಬೊಕ್ಕ ಏತ ವರ್ಷ ಆಯ್ಬೊಕ್ಕ ಕೂಡ ಬತ್ತೀರ್ ಕೂಡ ಬತ್ತದ ಆಯ್ಬೊಕ್ಕ ನಿಕ್ಕುಲ್ ಎಂಚೋಲ ಅಂಚನೆ ಒಪ್ಪೋಡ ಆ ಡೂವೋಲ ಪ್ರೆಸೆಂಟೆಡ್ ಅಂಚಿಂದ ಡೂವೋಲ ಎಂಕ ತೋಜಿದ್ದೆ ಆ ಸ್ಟೈಲ್ ನಿಕ್ಕುಲು ಆ ಒಂಜಿ ಫ್ರೀ ಸ್ಟೈಲ್ ಆಫ್ರೋ ಜಾಜ್ ಬೊಕ್ಕ ವ್ಯಾಕಿಂಗ್ ಪೂರ ಮಿಕ್ಸ್ ಮಲ್ತದ ಒಂಜಿ ಸ್ಟೈಲ್ ಕೊನಾಯರ ಟ್ರೈ ಮಲ್ತದಾರೆ ಐಕ್ ಯಾನೊಂಚೂರು ಅಪ್ರಿಷಿಯೇಟ್ ಮಲ್ಪ. ಬಟ್ ಎಂಕ್ ಓವರಾಲ್ ಎಂಕ್ ಇಷ್ಟ ಆತಜಿ ಪರ್ಫಾರ್ಮೆನ್ಸಸ್ ದಯಪಂಡ ನಿಕ್ಕುಲು ಸೆಮಿಫಿನಾಲ್ ಎಡುಲರು ನಿಕ್ಲೆಗ್ ಗೊತ್ತುಪೋಡು ಆ್ಯಸ್ ಅ ಕೊರಿಯೋಗ್ರಾಫರ್ ಈರೆ ಗೊತ್ತುಪೋಡು ಎಂಕ್ ದಾದ ಕೊರುಡು ಸ್ಟೇಜಿಗೆ ಬಿಕಾಸ್ ಬೈ ದ ಎಂಡ್ ಎಂಕುಲತ್ ಎಡ್ಡೆ ತೋಜನ್ ಬೈ ದ ಎಂಡ್ ನಿಕ್ಕುಲ್ ಟಿವಿಡ್ ಎಡ್ಡೆ ತೋಜನ್ ನಿಕ್ಕನ ಪರ್ಫಾರ್ಮೆನ್ಸ್ ಆಡಿಯನ್ಸ್ ಪನ್ಪೇರು ಹಾಂ ಒಂದು ಇಂಚೆ ಇತ್ತರು ಒಂದು ಅಂಚಾಂಡು ಒಂದು ಇಂಚಾಂಡು ಪಂದ್
ಎಂಕಲ್ ದಾದಲಪ್ಪನಲ್ಲಿ ಬಟ್ ನಿಕ್ಲೇನ ಮೇನ್ ಥಿಂಗ್ ಅಲ್ಪ ಬೊಕ್ಕ ದಾಯಿಗಂದು ಈ ಸ್ಟೇಜ್ ಕೊಡ್ತೀನಿ ನಿಕ್ಲೆಗೋಸ್ಕರ ನಿಕುಲ್ ಎಡ್ಡ ಮಲ್ಪೋಡು ಪನ್ಪಿನೇ ಕದ ನಿಕುಲ್ ಹಾರ್ಡ್ ವರ್ಕ್ ಮಲ್ಪೋಡು ಪನ್ಪಿನೇ. ಸೊ ಐ ಸೀರಿಯಸ್ಲಿ ಐ ಆಮ್ ವೆರಿ ಸಾರಿ, ಐ ವೆರಿ ಡಿಸಪಾಯಿಂಟೆಡ್ ಆನ್ ದಿಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ವಿಲ್ ಸಿ ದಾದಾ ಅಪ್ಪಣ್ಣ ಬಂದ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆ್ಯಂಡ್ ಟೀಮ್ ಆಲ್ ದ ಬೆಸ್ಟ್. ಅಪ್ಸ್ ಆ್ಯಂಡ್ ಡೌನ್ಸ್ ಖಂಡಿತವಾಗ್ಲೂ ಕೂಡ ಇರ್ತದೆ. ನೋಡುವ ಫಿನಾಲೆಗೆ ಬರಲಿಕ್ಕಾಗುತ್ತೆ ಇಲ್ಲೋದು ಅನ್ನೋನು. ಆದರೂ ಕೂಡ ಈ ಒಂದು ಎಫರ್ಟಿಗೆ ಎಲ್ಲ ಅಪ್ರಿಸಿಯೇಷನ್ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಜೊತೆಗೆ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪರ್ಫಾರ್ಮೆನ್ಸನ್ನು ನೀಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವ್. ಅವರ ಥೀಮ್ ಏನಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಹಾರ್ಟ್ ರೆಂಚಿಂಗ್ ಆಲ್ಸೋ. ಭ್ರೂಣ ಹತ್ಯೆ, ಈ ಭ್ರೂಣ ಹತ್ಯೆದ ಬಗ್ಗೆ ಯಾವ ರೀತಿ ಪರ್ಫಾರ್ಮೆನ್ಸನ್ನು ಮಾಡ್ತಾರೆ, ನಮ್ಮ ಜಡ್ಜಸನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಮುಖ್ಯ. ಅದಕ್ಕೋಸ್ಕರ ಎವ್ರಿಬಡಿ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಲೆಟ್ಸ್ ಎಂಜಾಯ್ ದ ಶೋ. ವೇದಿಕೆ ಮೇಲೆ ಈಗ ನಾನು ಬರಮಾಡ್ಕೊಳ್ತಾ ಇದ್ದೀನಿ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವ್. ಹೇ, ಕಂಗ್ರ್ಯಾಚುಲೇಷನ್ಸ್. ಪರೀಕ್ಷೆಯ ನಂತರ ತಿಳಿಯಿತು ನಿನಗೆ ಹೆಣ್ಣು ಮಗು ಎಂದು. ಏನು ಹೆಣ್ಣು ಮಗುವ? ನನಗೆ ಹೆಣ್ಣು ಮಗು ಬೇಕಿಲ್ಲ, ನನಗೆ ಗಂಡು ಮಗುವೇ ಬೇಕು. ಮೊದಲು ಆ ದರಿದ್ರ ಹೆಣ್ಣು ಮಗಳನ್ನ ತೆಗೆದುಹಾಕು. ನಿನಗೆ ಎಷ್ಟು ಹಣ ಬೇಕು ನಾನು ಕೊಡ್ತೇನೆ. ಇಲ್ಲ ಇಲ್ಲ, ಇದು ಪಾಪದ ಕೆಲಸ, ಇದು ನನ್ನಿಂದ ಆಗಲ್ಲ. ಡಾಕ್ಟರ್, ಎಷ್ಟೋ ಸಲ ನಾನು ನಿಮಗೆ ತುಂಬಾ ಸಹಾಯ ಮಾಡಿದ್ದೇನೆ, ಈಗ ನೀವು ನನಗೆ ಸಹಾಯ ಮಾಡಲೇಬೇಕು. ಸರಿ, ನೀವು ಹೇಳಿದಂತೆ ಆಗಲಿ. ಅರಳದ ಮಲ್ಲಿಗೆ ಅಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಯಿಗೆ. ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ. ಅಮ್ಮ, ಈ ಪ್ರಪಂಚವನ್ನು ನನಗೆ ನೋಡಲು ಆಸೆ. ನಾನು ಬೇಗ ನಿಮ್ಮ ಮಡಿಲಿಗೆ ಬರುತ್ತೇನಮ್ಮ. ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ. ಅರಗಿಳಿ ಮರಿಗಿಳಿ ಕುಳಿತಿರೋ ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ. ಕುರುಡರ ಜಗವೇ ಅರಳದ ಕಿರುಮಲ್ಲಿಗೆ. ಆಯಿತೆ ಮೈ ಮೈಲಿಗೆ ಅರಿಯದ ಕಿರುಮಲ್ಲಿಗೆ. ಅಳುತ್ತಿದೆ ತುಸು ಮೆಲ್ಲಗೆ. ಕೆಲವರ ಹಣೆ ಬರಹ ಬರೆದನೆ ಆ ಬ್ರಹ್ಮ, ನೆತ್ತರು ಅಂಟಿದ ಕೈಗಳಲ್ಲಿ. ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ. ಸುಟ್ಟಿದ ಬಾಳಬೇರು ಕಾಯೋರು ಇನ್ನು ಯಾರು, ಕಣ್ಣಲ್ಲಿ ಇರುವ ನೀರು ಧುಮ್ಮುಕಬೇಕು ಜೋರು. ಅಳು ಅಳು ಹೊರಬರಲಿ ಎದೆಯ ಬಿಕ್ಕಳಿಕೆ. ಹೇ, ಯಾರು ನೀನು? ನಾನು ತಾಯಿಯ ಕರುಳು. ನೀನು ಯಾರು? ಇವಳ ತಂದೆ ಇವಳನ್ನ ಸಾಯಿಸಲು ಕಳುಹಿಸಿದ ಗರ್ಭ ನಿರೋಧಕ. ತೊಲಗು ನೀನು. ಕೂಗಿ ಕೂಗಿ ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ, ಮಂಡಿ ಊರಿ ಮರುಗುತ್ತಿರೋ ಮನದ ನೋವು ಮನ ಮುಟ್ಟದೆ. ಕೈಯ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಇರು. ಬಿಟ್ಟೋ ಬೇಡ ನನ್ನ ಬೇಡ.
ಕರೆಯುತ್ತಿರೋ ಕಣ್ಣ ಹನಿಯ ದನಿ ಕೇಳದೆ. ಅಪ್ಪ ಅಪ್ಪ, ನನ್ನನ್ನು ಸಾಯಿಸಬೇಡಿ. ಈ ಜಗತ್ತನ್ನು ನೋಡಲು ಆಸೆ ಪಡುತ್ತಿದ್ದೇನಪ್ಪ. ನಿನ್ನನ್ನು ಗಂಡು ಮಗುವಿಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನಪ್ಪ. ದಯವಿಟ್ಟು ನನ್ನನ್ನು ಸಾಯಿಸಬೇಡಿ ಅಪ್ಪ. ಅಪ್ಪ, ಹುಡುಕಿದೆ ಹೆತ್ತ ಕಂಗಳು ಸ್ವರ ಸೇರಲು ಮನ ಮುಗಿಲು ನಾಜಿನುಗೆ ಬಂದೆ. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆವಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಹಕ್ಕಿಗೆ ಮಾನಾಗಿ ಹಾರಲು ಬಲವಾಗಿ ಮಡಿಲಲ್ಲೇ ಆಗಸ ತೋರಿದು ನಿನ್ನ ಮಮತೆಯ ಬಲವಾಗಿ. ಸೇರಿದ ಈ ಹೊತ್ತಿಗೆ ಕೈ ಬೆರಳಿನ ತುತ್ತಿಗೆ ಆ ದೇವರಿಗೆ ಶರಣು. ಗಮ 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 ನಿಮಗರೆ ಸರಿ ಗಮ ಗಮ ಮಗರೆ ಸನಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸನಿ ಸನಿ ಸಾಕು ಸಾಕು, ನೀವು ಸಾಯುವ ಸಮಯ ಬಂದಾಯಿತು. ಈಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಕಂಡಲ್ಲೆಲ್ಲ ಖಂಡಿಸೋ ನಿನ್ನ ಕಂಡರೆ ರಕ್ತ ಕುದಿತಿದೆ. ಉರಿಯುವವರು ಉರಿಯುತ್ತಾ ಉರಿದುರಿದು ಹೋಗುವರು, ಕುದಿಯುವವರು ಕುದಿಯುತ್ತಾ ಆವಿಯಾಗಿ ತೀರುವರು. ಮಾಡಿದವರ ಪಾಪಗಳು ಆಡಿದವರ ಬಾಯಲ್ಲೇ ಬತ್ತಿಯಿಟ್ಟ ಕ್ಷಣದಲ್ಲೇ ಬಂತು ನಿನ್ನ ಬುಡದಲ್ಲೇ. ಕಾದಿದೆ ನೋಡು ನಿನ್ ಹಿಂದೆ ಹೆಗಲೇರಿ. ಡಾಕ್ಟರ್ ಡಾಕ್ಟರ್, ನನ್ನ ತಾಯಿಗೆ ಹುಷಾರಿಲ್ಲ, ಬೇಗ ಬನ್ನಿ ಡಾಕ್ಟರ್. ಸಮಾಧಾನ ಸಮಾಧಾನ, ಯಾಕೆಷ್ಟು ಅವಸರ? ನಿಧಾನವಾಗಿ ಹೋಗುವ. ಡಾಕ್ಟರ್, ಏನು ಸಮಾಧಾನ ಅಂತ ಕೇಳ್ತೀರಾ? ಅಲ್ಲಿ ನನ್ನ ತಾಯಿ ಹುಷಾರಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ನಿನ್ನ ತಾಯಿ ಹುಷಾರಿಲ್ಲದೆ ಕಷ್ಟಪಡುತ್ತಿದ್ದಾರೆ ಅಲ್ಲವೇ? ನಿನ್ನ ತಾಯಿ ಒಂದು ಹೆಣ್ಣು, ನೀನು ಸಾಯಿಸಿದ ಮಗು ಒಂದು ಹೆಣ್ಣು. ಒಂದು ನೆನಪಿಟ್ಟುಕೋ, ಹೆಣ್ಣು ಒಲಿದಾಗ ಪರಮ ಆನಂದವನ್ನು ನೀಡುತ್ತಾಳೆ. ಆದರೆ ಅವಳೇನಾದರೂ ಮುನಿದರೆ ಜಗತ್ತನ್ನೇ ನಾಶ ಮಾಡುವ ಶಕ್ತಿಯೂ ಪಡೆತಿರುತ್ತಾಳೆ. ఇతనికులు తోయిన డాన్స్ పర్ఫార్మెన్స్ ని దువే డాన్సింగ్ స్టార్స్ ఎడపదవు జోరైన క్లాప్స్ బరడు వరకే ಇದು ಪರ್ಫಾರ್ಮೆನ್ಸ್ ಮಂತಿನೇಕ ಆಡ ಪರ್ಫಾರ್ಮೆನ್ಸಿಗೆ ಎಂಚ ಆತಂದ್ರೆ
ನಮ್ಮ ಜಡ್ಜಸ್ ನಕ್ಲಿಗೆ ಸ್ಯಾಟಿಸ್ಫ್ಯಾಕ್ಟರಿ ಆತನ ಅದು ದಾದ ಕಾನ್ಸೆಪ್ಟ್ ಮಲ್ದಿರ ಆ ಕಾನ್ಸೆಪ್ಟ್ ರೀಚ್ ಆತನ ಥೀಮ್ ದಾದ ಮಲ್ದಿರ ಜಸ್ಟಿಫೈ ಆತನ ಅಂದು ವಕಲ್ನ ಬಾಯಿರ್ದಕ್ಕೆ ನೋಡು ಹಿಂಗೆ ನಡುಟ್ ಒಂದು ಅರ್ಥ ಆಯ್ತು ಈತು ಕೂಲೆ ದಾದ ಮಲ್ತೊಂತೀನಿ ಡಾನ್ಸ್ ಡಿಂಡ್ ಅಲ್ವ ಅವು ನಿಕುಲ್ ಪನ್ವಾರೆ ఒక ಅಕುಲ್ಲ ಪನ್ವೇರ್ ದಾದ ಅಂದು ಬಟ್ ಎನಿವೇಸ್ ಸರ್ ನಾವು ಒಲ್ಪಾರ್ದು ಸ್ಟಾರ್ಟ್ ಮಲ್ಪಗ ನಿಕುಲೆ ಪಲ್ನ ಏರ್ಡಕ್ಕೆ ಹಿಂಗೆ ಸುರುಕು ಟೈಮ್ ಅಪ್ ಕಿಶೋರ್ ಸರ್ ಇರ್ ಬಲ್ನೆ ಸರ್ ಗಣೇಶರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾತರಿಗಳ ನಮಸ್ಕಾರ. ನಮಸ್ತೆ. ಥ್ಯಾಂಕ್ ಯು. ಒಂಜಿ ಕಾನ್ಸೆಪ್ಟ್ ನಿಖಲು ಒಂಜಿ 19 ಒಂಜಿ ಯುನೀಕ್ ಆಯ್ನ ಒಂಜಿ ಕಾನ್ಸೆಪ್ಟ್ ಅಂದು ಪನ ಈ ಸ್ಟೇಜ್ ಇಡ್ ಸೀರಿಯಸ್ಲಿ ಯಾನಂದ ಎನ್ನ ಜಡ್ಜಸ್ ಅಂದತ್ ಆಡಿಯನ್ಸ್ಲ ಆತಿ ಅಕ್ಲೆಗ್ಲ ಅವು ಆ ಒಂಜಿ ಅಕ್ಲೆನ ಫೀಲ್ ದುಲೈ ಪೋತುಂಡು ನಿಕುಲ್ ದಾದ ಮಲ್ತದಿನಿ ಪಂದು ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಬರ್ಪೇನ್ ಅಂದು ಒಂಜಿ ಅಪ್ಪೆನ ಬಂಜಿ ದುಲೈಡ್ ಆಪಿನ ಒಂಜಿ ಕತೆ ಪನ ಒಂಜಿ ಸ್ಟೋರಿ ಇಂದು ಡಾಕ್ಟರ್ನ ಅವಾರ್ಡ್ ಡಾಕ್ಟರ್ ಇಂದು ಪನ್ಪೆ ಇಂದು ಬೊರ್ಚೆಂಕ್ ಪೊಣ್ಣು ಎಂಟೈರ್ ಒಂಜಿ ಓ ಥೀಮ್ ಉಂಡು ಅದು ಸೂಪರ್ಬ್ಲಿ ಡನ್ ಯಾರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದಾಪಂಡ ನೆಕ್ ಕರೇಜ್ ಬೋರ್ಡ್ ಅಂಚ ಮಲ್ಪೊಡುಂದಾಂಡ ಆ ಫೀಲ್ ಪತಂ ಬರಡು ಪಂದಾಂಡ ಬೊಕ್ಕೊಂಜಿ ವಿಷಯ ದಾದ ರಾಹುಲ್ ಇರ್ ಪಂಡರತೆ ಪೂರ ಭೂತದಲ್ಲೇ ಕೊಲ್ಲೇರು ಪಂದ ಆ್ಯಕ್ಚುಲಿ ಅಕುಲ್ ದಾದ ಪಂಡ ಅಕುಲ್ ಮೆಡಿಸಿನ್ ಅವೊಂಜಿ ಡಾಕ್ಟರ್ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊರ್ಪೇರತ್ತೆ ಇಂಜೆಕ್ಷನ್ ಕೊಡ್ತಾ ಕುಲೇತಲೆ ಕಂತಿನ ಟ್ಯಾಬ್ಲೆಟ್ ಓಕೆ ಪರ್ಸನಿಫಿಕೇಶನ್ ಮಲ್ತೆ ಎಕ್ಸಾಕ್ಟ್ಲಿ. ಸೊ ಇಂದು ಐತ ಉಲಯಪೋದು ಆಪಿನ ಒಂಜಿ ರಿಯಾಕ್ಷನ್ ಆ್ಯಂಡ್ ವಿತ್ ಡಾನ್ಸಿಂಗ್ ನಿಕ್ಕುಲು ಒಂಜಿ ಆ ಕರ್ಲ್ ಆ ಬಾಲೆ ಆ ಒಂಜಿ ಕಾಂಬಿನೇಷನ್ ಪತ್ತೊಂದು ಈ ಒಂಜಿ ಮೆಡಿಸಿನ್ ಓಲ್ ಆ್ಯಕ್ಟ್ ಮಲ್ದ ಕಂಟೆಂಪ್ರರಿ ಥೀಮ್ ನಡು I'm so happy guys. Thank you sir. Thank you. And I'm property ಲಾತೆ ದಾಲ ಇಜ್ಜಿ ಒಂಜಿ ಎಂಕೊಂಜಿ ಆ ಸಾಂಗ್ಲ ನಿಕುಲೊಂಜಿ ಪೂರ 19 ದರತ ಬೇತೆ ಬೇತೆ ವೆರೈಟಿ ಏಕ್ ದಾದ ಪೂರ ಬೋರ್ಡು ಆ ಟೈಮರ್ಲ ಇತ್ತಂಡು ಟೈಮ್ ಆಂಡು ಪೋಲೆ ಪಂದ್ ಲೈಕ್ ಏನೋ ಕರ್ಲೆದಲ್ಲ ಬಾಲೆದಲ್ಲ ಒಂಜಿ ಆ ಫೀಲ್ ಪೂರ ಉಂಡು ಅದು ಮುಲ್ಪ ತಾಗದನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೀರಿಯಸ್ಲಿ. ಆ್ಯಂಡ್ ಬೊಕ ಲಾಸ್ಟ್ ಎಂಡ್ ಲಾತೆ ಕುಡ ಐ ಬರ್ಪೆ ಬರ್ತದೆ ನಮ್ಮ ಹುಷಾರಿಜ್ ಡಾಕ್ಟರ್ ಎಡ ಪನ್ಪೆ ಬಾರಿ ಒಂಜಿ ಕನೆಕ್ಟೆಡ್ ಫಸ್ಟ್ ಲಾಸ್ಟ್ ಮುಟ್ಟ ಒಂಜಿ ಕನೆಕ್ಟ್ ಆಯ್ನ ಒಂಜಿ ಥೀಮ್ ಒಂದು ಪನೊಲ್ಲಿಂದು ಪಂಡ ಕರ್ಮ ಏರೆನ್ಲ ಬುಡುಪುಜಿ ಕರ್ಮ ಪನ್ಪಿನ ಒಂಜಿ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಥೀಮ್ ಕಂಪ್ಲೀಟ್ ಮಲ್ತೆ ಆ ಥೀಮ್ ಕಂಪ್ಲೀಟ್ ಮಲ್ತದ್ದು ಎಂಡ್ ಪೊಸಿಷನ್ ನಿಕುಲ್ ಒಂಜಿ ಕರೆಕ್ಟ್ ಆದ ದಿಯರ್. ಆ್ಯಂಡ್ ಸೀರಿಯಸ್ಲಿ ಎಂಕ್ ನಿಕುಲಿ ಸೆಮಿಫಿನಾಲೆ ಮಲ್ದಿನ ಪರ್ಫಾರ್ಮೆನ್ಸ್ ಸೂಪರ್ಬ್ಲಿ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಆಫ್ ಯು ಗೈಸ್. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ. ಆ್ಯಂಡ್ ಬೊಕ್ಕ ನಿಕುಲು ಫೈನಲ್ಗೆ ನನ್ನ ದಾದ ಮಲ್ಪುವರು ಐತಮಿತ್ ಡಿಪೆಂಡ್ ಆಪುಂಡು. ಥ್ಯಾಂಕ್ ಯು ಸರ್. ಗೈಸ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಮಸ್ತ್ ಹ್ಯಾಪಿ ಉಲ್ಲೇರೆಂದು ನಂಗೆ ತೋಜಿದು ಬರೋದುಂಡು. ನನ್ನ ನೆಕ್ಸ್ಟ್ ರಶ್ಮಿತಾ ಮ್ಯಾಮ್ ದಾದ ಫನ್ ಪೇರ್ತುಕ. ರಶ್ಮಿತಾ ಮ್ಯಾಮ್ ಓವರ್ ಟು ಯು. ಓಕೆ, ಫಸ್ಟ್ ಆಫ್ ಆಲ್ ಒಂದು ಮಸ್ತ್ ಸೆನ್ಸಿಟಿವ್ ಸಬ್ಜೆಕ್ಟ್ ಕರೆಕ್ಟ್ ಅವೆನ್ ಟಚ್ ಮಂತಿನಕ್ಕೆ ಹ್ಯಾಟ್ಸ್ ಆಫ್. ಆ್ಯಂಡ್ ಆ್ಯಸ್ ಕಿಶೋರ್ ಪನ್ಲೆಕನೆ ಹೀ ಅರ್ ಮಾತು ಎಕ್ಸ್ಪ್ಲೇನ್ ಮಂತೀರು ಒಂಜಿ ಕರ್ಲಲ ಆ ಒಂಜಿ ಪೊನ್ನು ಬಾಲೆಲ್ಲ ಎಂಚ ಬಾಂಡಿಂಗ್ ಆದುಪ್ಪುಂಡು. ಆಫ್ಟರ್ ದ್ಯಾಟ್ ಆ ಇಂಜೆಕ್ಷನ್ ಆಸ್ ಕುಲೆ ದಾದ ಪಂಡರತ್ ಅವು ಎಂಚ ಅವು ಅಕ್ಲಿಗೆ ಹಿಂಸೆ ಮಂತೊಂದುಪ್ಪುಂಡು. ಆಲ್ ದಿಸ್ ಹ್ಯಾಪನಿಂಗ್ ಒಂಜಿ ಪೊನ್ನನ ಊಂಬುದುಲಾಯಿ ಬಂಜುದುಲಾಯಿ. ಸೊ ಆಲ್ ದಿಸ್ ವೇರ್ ಹ್ಯಾಪನಿಂಗ್. ಇಮ್ಯಾಜಿನ್ ಆ ಒಂಜಿ ಪೊನ್ನುಗು ಮೆಂಟಲ್ ಸಿಚುವೇಶನ್ ಎಂಚೊಪ್ಪು. ಸೊ ದಿಸ್ ಇಸ್ a good attempt onja awareness ಗೆ ಏರ್ ಮಾತಾ ತೂಂದ್ ಮೂಲ್ ತೂಂದುಲ್ಲೇರು ಟಿವಿ ತೂಂದುಲ್ಲೇರು ಮಾತೆರೆಗ್ಲ ದಿಸ್ ಇಸ್ ಅನ್ ಅವೇರ್ನೆಸ್. ಆ್ಯಂಡ್ ಐ ಥಿಂಕ್ ಇತ್ತೆ ಮಸ್ತ್ ಕಮ್ಮಿ ಆತಂಡು ಟುವರ್ಡ್ಸ್ ಸಿಟಿ ಸೈಡ್. ಬಟ್ ಇನ್ ರೂರಲ್ ಸೈಡ್ ಮಾತಾ ಒಂದು ಮಾತಾ ಉಂಡು. ಐ ಹೋಪ್ ಮೊಕುಲ್ ಒಂದೇನು ಮಾತಾ ತೂದು ಒಂತೆ ಅಕ್ಲ ಮಂಡೆಗ್ಲ ದಾಲ ಬರಟ್ ಬಂದ. ಐ ಜಸ್ಟ್ ವಿಶ್. ಆ್ಯಂಡ್ ಕಮಿಂಗ್ ಟು ಯುವರ್ ಪರ್ಫಾರ್ಮೆನ್ಸ್ ವೆರಿ ನೀಟ್ಲಿ ಡನ್. ಮಾತ ಪೊಂಜೋಕುಲು ಆ್ಯಂಡ್ ದ ಬಾಯ್ಸ್ ಎವ್ರಿಬಡಿ ಹ್ಯಾಸ್ ಡನ್ ದೇರ್ ಜಾಬ್ ವೆಲ್. ಆ್ಯಂಡ್ ಫಿನಾಲೆಗೆ ಬತ್ತನ್ನ ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ರಶ್ಮಿತಾ. ಆ್ಯಂಡ್ ಮೂವಿಂಗ್ ಆನ್ ಟು ಎಲ್ಟನ್ ಮಸ್ಕುರೈನಸ್ ಡಾನ್ಸಿಂಗ್ ಸ್ಟಾರ್ಸ್. ಹಾಯ್ ಸರ್. ಗಣೇಶನ್ ಎಂಚ ಆರಾಮ ಸರ್. ಓಕೆ, ಫಸ್ಟ್ ಆಫ್ ಆಲ್
ಈ ಕಾನ್ಸೆಪ್ಟ್ ದಾದ ಪನ್ನಗ ಅಬಾರ್ಷನ್ ಪನ್ಪನ ಒಂಜಿ ಥಿಂಗ್ ಅವು ತಪ್ಪು ಅಂದ ನಿಕ್ಲು ತೋಜಾದಾರೆ ಬಟ್ ವೆರಿ ವೆಲ್ ಡನ್ ಗಣೇಶ್ ಬ್ಯೂಟಿಫುಲಿ ಇಟ್ಸ್ ಅ ವೆರಿ ನಮ್ಮ ಅಬಾರ್ಷನ್ ಮನ್ಪೋಡ್ಚಿ ಅವು ಎಡ್ಡೆತ್ ಮಸ್ತ್ ಜನ ತೂಪದೇರ್ ಬಟ್ ಈರ್ ತೂಪ ಇನ್ ಅ ವೇ ಉಂಡತೆ ವಾಟ್ಸ್ ವೆರಿ ಯೂನಿಕ್ ಒಂಜಿ ಕರ್ಲ್ ಒಂಜಿ ಬಾಲೆಗ್ ಓಕೆ ಎಲ್ಲಿ ಒಪ್ಪು ನಾವು ಅವು ಎಂಚ ಸಪೋರ್ಟಿವ್ ಆದ್ದು ಅವೇನು ಮುದ್ದಾದ ತೂಪುಂಡು ಐಕ್ ಬಂಗ ಮನ್ನಾಗ ಬೊಕ್ಕ ಪೆದಾಯ್ ಬತ್ತದಾಯ್ ಬೊಕ್ಕ ಅಪ್ಪೆ ಎಂಚ ತೂಪುಂಡು ಆ ಬಾಂಡ್ ನೀರು ಬಂಜಿದುಲ ಎಂಚ ಆಪುಂಡು ಅಂದಿರು ತೂಪದಾರೆ ದಟ್ ವಾಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಪನೋಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏಪಲ ಐಕ್ ಏತ್ ಬೆಲೆ ಕೊರ್ನಲ ಅವು ಆಪುಜಿ ಐಕ್ ಒಂಜಿ ಅಪ್ಪೆಗ್ ಒಂಜಿ ಬಾಲೆ ಜೋಕ್ಲು ಪನ್ನಗ ಐಕ್ ಎತ್ತು ವಾ ಬೆಲೆಲ್ಲ ವಾ ಏತ್ತಲ ಎಂಚಿನಲ ಮನ್ಪ್ಲೆ ಅವು ಬಾಂಡ್ ಇರೆಗ್ ಒಂದು ಚೇಂಜ್ ಮಲ್ಪೆರ ಆಪುಜಿ ವಿ ಸೇ ಒನ್ ಬಾಂಡ್ ಎಂಡ್ಲೆಸ್ ಲವ್ ಅಂದ್ ಪನ್ಪ ಓಕೆ ಸೊ ಏನು ಖುಷಿ ಅಂಡ್ ಪರ್ಫಾರ್ಮೆನ್ಸ್ ಲೈಕ್ ಡುವೇಟ್ ಅವಾರ್ಡ್ ಗ್ರೂಪ್ ಅವಾರ್ಡ್ ಆ ಇಂಟ್ರಾಕ್ಷನ್ ಅವಾರ್ಡ್ ವೆರಿ ಸೆನ್ಸಿಬಲಿ ಕೊರಿಯೋಗ್ರಾಫ್ಡ್ ಪನ್ಪೆನ್ ಗಣೇಶರೇ ಐ ಥಿಂಕ್ ಫಸ್ಟ್ಲಿ ಇರೇಗ ಕ್ರೆಡಿಟ್ ಪೋಪುಂಡು ಈ ತೆಡ್ಡೆ ಥಾಟ್ಗೆ ಈ ತೆಡ್ಡೆ ಎಕ್ಸಿಕ್ಯೂಷನ್ಗೆ ಆ್ಯಂಡ್ ಎಕ್ಸಿಕ್ಯೂಟ್ ಮಂತಿನ ಜೋಕ್ಲೆಗ್ ಥ್ಯಾಂಕ್ ಯು ಸರ್ ಸೊ ವೆರಿ ವೆಲ್ ಡನ್ ಹೆಂಗೆ ಖುಷಿ ಅಂಡ್ ಬಟ್ ನೆವರ್ದಲೆಸ್ ಒಂಜಿ ಎಲ್ಲಿಯ ವಿಷಯ ಮಾತ್ರೆಗ್ಲ ಗೊತ್ತುಂಡು ಆಂಡಲ ಅಕ್ಲು ಎದುರು ಬರ್ಪುಜೇರು ಅವು ಆ ಮಂಡೆ ಡುಪ್ಪುಣ ಇಂಚ ತಪ್ಪು ಅಂದ ಬುಡ್ದು ಬಿಟ್ಪೇರು ಬಟ್ ಈರ್ ಕೂಡ ಅವೇರ್ನೆಸ್ ಕಂತಾರೆ ಪೊನ್ನು ಬಾಲೆ ಅವಾರ್ಡ್ ಆನು ಬಾಲೆ ಅವಾರ್ಡ್ ಅವು ಒಂದು ಬೊಚ್ಚಿ ಅವು ಬೊಚ್ಚಿ ವೆರಿ ರಾಂಗ್ ಅವು ಸ್ಪೆಷಲಿ ಪೊನ್ನು ಬಾಲೆ ಪನ್ನಾಗ ಅಕ್ಲು ಮಸ್ತ್ ದೂರ ಮನ್ಪೇರು ಸಿಟಿಡ್ ಮನ್ಪುಜೇರು ನನ್ನ ಅವಂದುಂಡು ಅಂಚಿ ಹಳ್ಳಿದಂಚಿ ಬಟ್ ನಮಕ್ ಪೊನ್ನು ಬಾಲೆ ಪನ್ನ ಒಂಜಿ ಲಕ್ಷ್ಮಿ ಬತ್ತಿಲಕ ಸೊ ಅವೆನ್ ಮುದ್ದಾದ ಪೊರ್ಲಾದ ತೂಪುನ ನಮ್ಮ ಕರ್ತವ್ಯ ಸೊ ಅವೆನ್ ಮನ್ಪೊಡ್ಚಿ ಪಂದಿರ್ ಡಾನ್ಸ್ ಮುಖಾಂತರ ತೂಪಾದಾರ್ ನಮ್ಮಲ ಪನ್ಪುನ ಒಂಜೆ ನಮಕೇನು ಒಂಜೆ ಸೇ ನೋ ಫಾರ್ ಅಬಾರ್ಷನ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸ್ ವೆರಿ ವೆಲ್ ಡನ್ ಗಣೇಶ್ ಆ್ಯಂಡ್ ದ ಟೀಮ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಸರ್ ಎಂಗ್ಲೆನ ಟೀಮುಗು ಎಂಗ್ಲಿಗೆ ಸಪೋರ್ಟ್ ಮಲ್ದೇರು ಸಂದೇಶ್ ಮಂಟಾರ್ಯೋ ಅಂಚೆನೆ ವಿನೋದು ಎಂಗ್ಲು ಲೇಟ್ ಬತ್ತನಲ್ಲ ಎನ್ನ ಟೀಮನ್ನು ಮುಲ್ಪ ಮೇಕಪ್ ಮಲ್ಪಾರ ಪಂಡ ಎಡಿಟಿಂಗ್ ದಲ್ಪ ಪನ್ನಗ ಮೂಲ್ ಬತ್ತದು ಮತ್ತು ಎಂಗ್ಲ ಟೀಮನ್ನು ಮೇಂಟೈನ್ ಮಲ್ದೇರು ವಿನೋದು ಅಂಚೆನೆ ಕೊರಿಯೋಗ್ರಾಫ್ ಮಲ್ದನ ಸಂದೇಶ್ ಸ್ಟೇಜಿಗೆ ಅವರ ಲೆಫ್ಟ್ ಸರ್ ಪ್ಲೀಸ್ ಪ್ಲೀಸ್ ವಿನೋದ್ ಸರ್ ಪ್ಲೀಸ್ ಸಂದೇಶ್ ಸರ್ ಎಂಗ್ಲೆ ಕೊರಿಯೋಗ್ರಾಫರ್ ನಕ್ಲು ಮಸ್ತ್ ಸಪೋರ್ಟ್ ಮಲ್ದೇರು ಅಕ್ಲೇನು ಸ್ಟೇಜಿಗೆ ಒಂಜಿ ಟೀಮ್ ಏರ್ ಸೆಲೆಕ್ಟ್ ಮಲ್ದಿ ನೀರಾ ಅಕುಲೆ ಯಾನ್ಲ ಸರ್ಲ ಸಂದೇಶ್ ಸರ್ಲ ಸಂದೇಶ್ ಹಾಂ ಸಂದೇಶ್ ಸರ್ ಸಂದೇಶ್ ಹಾಯ್ ಹೋ ಹಿಪ್ ಹಾಪರ್ ಹಾಯ್ ದಾದ ಥಾಟ್ ಆ್ಯಕ್ಚುಲಿ ದಾ ಇಂಚಿನೇಗೆ ಈ ಥಾಟ್ ಬರ್ತೀನಿ ಪನ್ನ ಒಂದು ಒಂಜಿ ಮಲ್ಪೋಡು ಒಂದು ವಿಷಯ ಫಸ್ಟಿಗೆ ಎಂಕ್ಲನ ಗರ್ಲ್ಸ್ ಟೀಮ್ ಗರ್ಲ್ಸ್ ಮಾತ ಇಪ್ಪುನಿ ರಡೇ ಜನ ಟೀಮ್ ಉಡು ಬಾಯ್ಸ್ ಇಪ್ಪುನಿ ಇಡೀ ಕ್ಲಾಸ್ ಇಡ್ಲ 100 ಜನ ಜೋಕುಲ್ಡು ಸೀನಿಯರ್ ರಡೇ ಬಾಯ್ಸ್ ಇಪ್ಪುನಿ ಬೊಕ ಒಂಜಿ 10 ಬಾಯ್ಸ್ ಬೊಕ ಮಾತ ಗರ್ಲ್ಸ್ ಇಪ್ಪುನಿ ಪಾತ್ರನಾಗ ಗರ್ಲ್ಸ್ನ ಬಗ್ಗೆ ಮೇಡ ಪಂಡೆ ಸರ್ ಐಕೆ ಪಂಡೇರು ಸರ್ ನಿಖಲ ಮಾತ ಗರ್ಲ್ಸ್ ಉಲ್ಲೇರು ನಮ್ಮೊಂಜಿ ಗರ್ಲ್ಸ್ನ ಥೀಮ್ ಪತ್ತೊಂದೊಂಜಿ ದಾಲ ವೆರೈಟಿ ಎಂದು ಮಲ್ಪುಗ ಬೊಕ್ಕ 2 ಜನ ಸೇರ್ದು ಇಂಚ ಪ್ಲ್ಯಾನ್ ಮಲ್ತ ವೆರಿ ವೆರಿ ನೈಸ್ ಎಂಕ್ ಒಂಜಿ ಕಿಶೋರ್ ಎಂಕ್ ಒಂಜಿ ದಾದ ಖುಷಿ ಆಪನ್ ಪನ್ಪೆ ಓಪನ್ಲಿ ಈ ಫ್ರೇಮ್ ಉಂಡತೆ ಎತ್ತೆ ನಿಕ್ಲು 3 ಜನ ಒಂದೊಂದುಲ್ಲಾರ್ ಆ್ಯಸ್ ಕೊರಿಯೋಗ್ರಫರ್ಸ್ ಒಂದು ಅಕ್ಲು ಫ್ರೆಂಡ್ಸ್ ಬಟ್ ಬೇತೆ ಬೇತೆ ಕೊರಿಯೋಗ್ರಫರ್ಸ್ ನಕ್ಲು ಕುಡ್ಲದ ಒಂಜಿ ಬೆಸ್ಟ್ ಥಿಂಗ್ ಪಂದ ಒಂಜಿ ಕೊರಿಯೋಗ್ರಫರ್ಗೆ ನಾನೊಂಜಿ ಕೊರಿಯೋಗ್ರಫರ್ ಎಪ್ಪಲ್ಲ ಉಂತುವೆ ಅಂದು ಸರ್ ದಿಸ್ ಈಸ್ ಯೂನಿಟಿ ಆ್ಯಂಡ್ ನಮ್ಮ ಯೂನಿಯನ್లో ಉಂಡು ಕೊರಿಯೋಗ್ರಫರ್ಸ್ ಡಾನ್ಸ್ ಅಸೋಸಿಯೇಷನ್ ನಮ್ಮ ಯೂನಿಯನ್ ಉಂಡು ಸೊ ಅಕ್ಲೆಗ್ಲ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ಸ್ ದ್ಯಾಪ್ ಅನ್ನೋದಿಲ್ಲ ಪನ್ನಂಗ ಅಕ್ಕಲ ದೆಸ್ಸೆಟೆ ನಮ್ಮ ಕೊರಿಯೋಗ್ರಫರ್ಸ್ ಅವಾರ್ಡ್ ಪೂರ ಒಟ್ಟುಡು ಒಗ್ಗಟ್ಟು ಉಲ್ಲೇರು ಅಂದು ಪಂಡ್ರೆ ಆಸೆ ಪಡುವೆ ಬಟ್ ಐ ಆಮ್ ಹ್ಯಾಪಿ ದಟ್ ಸೀಯಿಂಗ್ ಎವ್ರಿ ಡಿಫ್ರೆಂಟ್ ಕೊರಿಯೋಗ್ರಫರ್ಸ್ ವರ್ಕಿಂಗ್ ಫಾರ್ ಸಿಂಗಲ್ ಟೀಮ್ ಒಟ್ಟಿಗೆ ಆತು ಒಗ್ಗಟ್ಟು ಉಲ್ಲರ್ ಅಂದು ತೂಪಾದಾರು ಆ್ಯಂಡ್ ಎದುರ್ಲ ಇಂಚನೆ ಪೋವಾಡು ನಮ್ಮ ಒಂಜೆ ಮಾತ ಕಾಂಪಿಟೇಷನ್ ಟೀಮ್ ಬೇತೆ ಸರ್ ಟೀಮ್ ಬೇತೆ ಕಾಂಪಿಟೇಷನ್ ಉಪ್ಪನಾಗಲ ಪೆಟ್ಟೆ ಬಟ್ ಒಟ್ಟಿಗೆ ಇದೇ ಪೋದೇವಾಗ ಒಟ್ಟಿಗೆ ಬಟ್ ನೆಟ್ ಒಂಜಿ ಸರ್ ಎಂಗ್ಲು ವಿನ್ ಆಂಡ ಈ ಟೀಮ್ ದಕ್ಕಲು ಸಪೋರ್ಟ್ ಮಲ್ಪೇರು ಅಕ್ಕಲು ವಿನ್ ಆಂಡ ಎಂಗ್ಲು ಸಪೋರ್ಟ್ ಮಲ್ಪ ಅಂಚೆನೆ ಮೂರು ಮಸ್ತ್ ಕೊರಿಯೋಗ್ರಾಫರ್ ನಕ್ಲು ಗುರು ಸರ್ ಸಂತು ಸರ್ ಮಾತೊಲ್ಲೇರು ಪ್ರವೀಣ್ ಸರ್ ತೂಲೆ ಗಣೇಶರೇ ಬೈದಂಡ್ ದಾದೆ ಗೊತ್ತುಂಡೆ ನಮ್ಮ ಮಾತ ಒಟ್ಟಿಗೆ ಸೇರ್ನ ಮಾತ ಅವೊಂಜಿ ಶಕ್ತಿ ಆಪೇನಿ ಸೊ
ನಿನ್ ಎಲ್ಟನ್ ಪಂಪಿನ ಕಾರಣದಾದ ಬಂಡ ನಿಕ್ಕುಲು ಪೂರ ಒಟ್ಟಾದ ಕೊರಿಯೋಗ್ರಾಫ್ ಮಲ್ತದಾರ ಆತ ಅಂಚ ಉಪ್ಪೊಡು ಪಂದೆ ಪೂರ ಯೂನಿಯನ್ ಏಜಿ ಉಲ್ಲಾರ ಇಟ್ಸ್ ಹ್ಯಾಪಿ ಟು ಸಿ ಲೈಕ್ ಖುಷಿ ಆವೊಂದುಂಡು ಬಟ್ ಇಂಚನೆ ಉಪ್ಪುಲೆ ಟಚ್ ವುಡ್ ಜೈ ಮಾತಾರೆಗ್ಲ ಮಾತೆರ್ಲ ಎಡ್ಡೆ ಅವಡ ಆತೆ ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಬಾರಿ ಪೊರ್ಲುದ ಕಮೆಂಟ್ಸ್ ಸಿಕ್ಕದ ನಿಕ್ಲೆಗೆ ಎಡ್ಡೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ನನ್ನಾತು ಪ್ರಿಪೇರ್ ಆದ ಬಲೆ ನೆಕ್ಸ್ಟ್ ಫೈನಲ್ಗೆ ಒಂಜಿ ಲೆವೆಲ್ ಎಕ್ಸ್ಟ್ರಾ ಬೋರ್ಡ್ ಓಕೆ ನಿಕುಲ್ ಪರ್ಫಾರ್ಮೆನ್ಸ್ ಕೊರ್ಪಾರು ಆಯ್ತು ಮಿತ್ ಎಫರ್ಟ್ ಪಾಡ್ಬಾರಂದು ಏನೊಂದು ಮಾತ್ರ ಎಲ್ಲ ಈ ಮಂಚರ್ದು ಆಗಪ್ಪೊಂದು ಥ್ಯಾಂಕ್ ಯು ನಮ್ಮ ಡ್ಯಾನ್ಸ್ ವಾರಿಯರ್ ಸೀಸನ್ 4ನ ಸೆಮಿಫಿನಾಲೆ ನಡೀತಾ ಇದೆ. ನಮ್ಮ ಜೊತೆ ಅತಿಥಿಗಳೆಲ್ಲರೂ ಕೂಡ ಇದ್ದಾರೆ. ಆದರೆ ಈಗ ಸ್ಪೆಷಲ್ ಆಗಿರುವಂತಹ ಒಬ್ಬರು ಅತಿಥಿಯನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು ಇವರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ರನ್ನರ್ ಅಪ್. ಸೊ ಡೆಫಿನೆಟ್ಲಿ ಇವತ್ತು ನಮ್ಮ ಡ್ಯಾನ್ಸ್ ವಾರಿಯರ್ಸ್ ಜೊತೆ ಅವರು ಕೂಡ ಬಂದಿದ್ದಾರೆ. ಸೊ ಅವರನ್ನು ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಕರೆಯುವಂತಹ ಹೊತ್ತು ವಿ ಹ್ಯಾವ್ ಸವಿತಾ ಅವರು. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸವಿತಾ. ಸೊ ಅವರು ವೇದಿಕೆಗೆ ಬರುವಾಗ ಅವರ ಬಗ್ಗೆ ಹೇಳಲೇಬೇಕು. ಸೊ ಇಲ್ಲಿ ನಮ್ಮ ಡ್ಯಾನ್ಸ್ ವಾರಿಯರ್ಸ್ ಹೇಗಿದೆ ಅಂದರೆ ಯಂಗ್ಸ್ಟರ್ಸ್ ಯಂಗ್ ಪೀಪಲ್ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಬಟ್ ಅವರು ಮಮ್ಮಿ ಆಗಿಟ್ಕೊಂಡು ಡ್ಯಾನ್ಸ್ ಮಾಡಿ ಅಲ್ಲಿ ರನ್ನರ್ ಅಪ್ ಆಗಿ ಇದೀಗ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಸವಿತಾ. ಸುರುಕಾದ ನಮ್ಮ ಡ್ಯಾನ್ಸ್ ವಾರಿಯರ್ಸ್ಗೆ ಸ್ವಾಗತ. ಸೊ ಡ್ಯಾನ್ಸ್ ಮಮ್ಮಿ ದಾರೆ ನಮ್ಮ ಮಮ್ಮಿ ಲಕ ತೋಜು ಜೇರು ತೂನಾಗನೆ ಮಸ್ತ್ ಪ್ರಿಟ್ಟಿ ಉಲ್ಲೇರು. ಸೊ ಇತ್ತೆ ದಾಲೇಜಿ ಡ್ಯಾನ್ಸ್ ವಾರಿಯರ್ಸ್ ಅವೊಂದುಂಡು ಮಾತ ಯಂಗ್ಸ್ಟರ್ಸ್ ಡ್ಯಾನ್ಸ್ ಮಂತೊಂದು ಉಲ್ಲೇರು. ಈರೊಂಜಿ ಮಮ್ಮಿ ಆದಿತ್ತದು ಅಲ್ಪ ಸ್ಟೇಜ್ ಡ್ಯಾನ್ಸ್ ಮಂತದ್ದು ರನ್ನರ್ ಅಪ್ ಅದು ನಮ್ಮ ಇತ್ತೆ ಒಂಜಿ ಪನೊಲಿ ನಮ್ಮ ಟಿವಿದ ಇರ್ಲ ಒಂಜಿ ಮೆಂಬರ್ ಪಂದ್. ಸೊ ಇರ್ನ ಎಕ್ಸ್ಪೀರಿಯನ್ಸ್ ಡ್ಯಾನ್ಸ್ ಮಮ್ಮಿ ಆ್ಯಂಡ್ ಮುಲ್ಪ ಕುಲೋಂದು ನನಗೆ ಏಪಲ್ಲ ಕಂಟೆಸ್ಟೆಂಟ್ ಆದ ಡ್ಯಾನ್ಸ್ ಮಲ್ದಿನ ಇತ್ತೆರೆಗೆ ಎಂಚ ಫೀಲ್ ಆವೊಂದುಂಡು ಎಲ್ಲ ಒಂಚೂರು ಹೆಂಗೆ ಆದಿತ್ತಂಡ ಒಂದು ಸ್ಟೇಜಿಗೆ ಬೈದೊಲಿ ಬಂದು ಫೀಲ್ ಆಂಡ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪ್ರಶಾಂತ್ ಸರ್ ಬೊಕ್ಕ ದ ಹೋಲ್ ಟೀಮ್ ಆಫ್ ನಮ್ಮ ಟಿವಿ ಎಂಕಿ ಸ್ಟೇಜಿಗೆ ಪಿರಲ್ ಎತ್ತಿನೇಕ್ ಈ ಸ್ಟೇಜ್ ಎನ್ನ ಡ್ರೀಮ್ ಕಮ್ ಟ್ರೂ ಆತಿನ ಮೂಮೆಂಟ್. ಇನ್ಫ್ಯಾಕ್ಟ್ ಡ್ರೀಮ್ ಎಲ್ಲೆಡೆ ಇತ್ತಂಡು ಡ್ಯಾನ್ಸರ್ದು ಅದಾಣ ಒಂದು ಅಚೀವ್ ಮನ್ಪೊಡ್ಪಣ್ಣದು. ಬಟ್ ಅವು ಆಯ್ಜಿ ಮದ್ಮ್ಯಾಂಡ್ ಎನ್ ಅಬ್ರಾಡ್ ಪೋಯದ ಅಲ್ಲ ಮನ್ಪೆರ ಆಯ್ಜಿ ಎವ್ರಿ ಸೀಸನ್ ಏನು ತೊಗೊಂಡಿತ್ತೆ ನಮ್ಮ ಟಿವಿದ ಅಲ್ಪ ಅವನಿತ್ತಂಡು ಅಲ್ಪ ಅಪರ್ಚುನಿಟಿ ಇಜ್ಜಂಡು ಫ್ಯಾಮಿಲಿ ಲೈಫ್ ವರ್ಕ್ ಲೈಫ್ ಬ್ಯುಸಿ ಇತ್ತಂಡು ಅವನಿತ್ತಂಡು ಏನು ಕುಡ್ಲಾಡಿತು ದೊಡ್ಡು ಒಂಜಿದ ಅದಾಣ ಅಚೀವ್ ಮನ್ಪೊಲಿ ಪನ್ಪಿನ ಒಂದು ಆಸೆ ಇತ್ತಂಡು. ಬಟ್ ಫೈನಲಿ ಕುಡ್ಲಾಗ ಬತ್ ಸೆಟಲ್ ಆನಾಗ ನಮ್ಮ ಟಿವಿದ ಪೋಸ್ಟರ್ ಬತ್ತಂಡು ನಮ್ಮದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ದ ಸರ್ ಕಾಲ್ ಮಂತೆ ಫಸ್ಟ್ ಕೇನ್ಯ ಆತೆ ದಾಲ ಏಜ್ ಲಿಮಿಟ್ ಉಂಡ ಅಂತ ಕೇಂಡೆ ಈಗ ಸರ್ ಪಂಡಿರಿ ಮಸ್ತ್ ಏಜ್ ಆತಿಲ್ಲಕ ತೋರಿಸಾರಿ ಮಮ್ಮಿಂದ್ಲ ಗೊತ್ತಾಪಜಿ ನಮಗೆ 13 years. ಸೊ ಅಂಚ ಬಂಡೇರಿಜ್ಜಿ ಅಂಚದಾಲೆಜ್ಜಿ ಬೊಕ ಸೆಕೆಂಡ್ ಅವಕ್ಕೆ నేను ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ಇತ್ತಿನಲ್ಲತ್ತು. ಸೊ ಅವೊಂಜಿ ಕೇಂಡೆ ದಾಲ ಅಂಚಿಂತ ಬ್ಯಾಕ್ಗ್ರೌಂಡ್ ಬೋರ್ಡ್ ಯಾನ್ ಮ್ಯೂಸಿಕ್ ಪಾರ್ಟ್ ನಲ್ತೊಂದಿತ್ತೆ ಇಂಟ್ರೆಸ್ಟ್ ಇತ್ತಂಡು. ಸೊ ಇಜ್ಜೀರ್ ಆಡಿಷನ್ ಕೊರ್ಲೆ ಬೊಕ್ಕ ತೂಕ ಬಂಡದ ಅಂಚ ಫಸ್ಟ್ ಏನು ಅಪ್ರೋಚ್ ಮಾಡ್ತೀನಿ ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಸರ್ ಉಲ್ಲಿರವಲೆ ಯಾನ್ ಸರ್ನೊಟ್ಟಿಗೆ ಡ್ಯಾನ್ಸ್ ಶೋಗಿತ್ತೆ ಪೋಪೆ ಮಾತ ಕಡೆಗೆ ಗುರು ಸರ್. ಸೊ ಆರೆ ನನ್ನ ಮಸ್ತ್ ಗೈಡ್ ಮಾಡ್ತೀರ. ಸೊ ಆ ಒಂಜಿ ಗೈಡೆನ್ಸ್ ಬಗ್ಗೆ ಒಂಜಿ ಜಡ್ಜ್ ಮೂಲೆ ಕುಲೊಂದೇರು ಎಲ್ಟನ್ ಸರ್ ಆರ್ಲ ಪ್ರತಿ ರೌಂಡ್ ಎಂಕ್ ಮಸ್ತ್ ಕರೆಕ್ಷನ್ ಮಂತದೇರು. ಐ ನೋ ಕೆಲವು ಕಡೆ ಟ್ಯಾನು ಅಂಚಿಂಚ ಆದಿತ್ತಂಡು ಬಟ್ ಫಿನಾಲೆಗೆ ಮಸ್ತ್ ಗೈಡ್ ಮಂತದ್ದು ಎಂಕ್ ಸರ್ ಎಂಕ್ ಆ ಗೈಡೆನ್ಸ್ ತಂದು ಮಸ್ತ್ ಕರೆಕ್ಷನ್ ಕೊಡ್ತಿನಾರೆ. ಎಂಕ್ ಅಂಚೈತೆ ಮಸ್ತ್ ಖುಷಿಲ ಒಂದುಂಡು ಯಾಪನ್ ಪೇರತ್ತೆ ಡ್ರೀಮ್ಸ್ ಒಂಜಿ ಎಕ್ಸ್ಪೈರಿ ಡೇಟ್ ಪಣ್ಣದಿಜ್ಜಿ ಕರೆಕ್ಟ್. ಸೊ ಇನ್ಫ್ಯಾಕ್ಟ್ ಯಾನ್ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆದ ಪಿದೇ ಬತ್ತಿಲೇಕನೆ ಮಸ್ತ್ ಮಮ್ಮಿ ನಕುಲೆಂಡ ಏನ ಮಸ್ತ್ ಫ್ರೆಂಡ್ಸ್ ನಕುಲೇರು. ಸೊ ಏನೊಂಜಿ ಫಿಟ್ನೆಸ್ ಕ್ಲಾಸ್ ಪೊಪ್ಪೆ ಸೊ ಅಲ್ಪ ಅನ್ನೋದಿತ್ತೇರು ಎಂಚಾಂಡ್ ಎಂಕ್ಲಿಗೆ ಒಂಜಿ ಫಿಯರ್ ಉಂಡು ಈ ಸ್ಟೇಜ್ ಒಂಜಿ ಮಮ್ಮಿ ನಕುಲು ನಲಿಪುನ್ ಪನ್ನಗ ಒಂಥರ ಪೋಡಿಗೆಪ್ಪು ಏರ್ ದಾದ ಪನ್ಪೇನ್ ಒಂಜಿ ಪೋಡಿಗೆಪ್ಪಡು. ಬಟ್ ಯಾನ್ ಪನ್ಪಿನ ಒಂಜೊಲೆ ಫ್ಯಾಮಿಲಿ ಸಪೋರ್ಟ್ ಉಂಡುಂದಂಡ ಎನ್ನ ಫ್ಯಾಮಿಲಿ ಮಸ್ತ್ ಸಪೋರ್ಟ್ ಇತ್ತು. ನನ್ನ ಹಸ್ಬೆಂಡ್ ಎನ್ನ ಮದರ್ ಇನ್ ಲಾ ನಮಗೆ ಪೂರ ಇರ್ಲ ಎನ್ನ ಅಣ್ಣ ಅತ್ತಿಗೆ ಸಿಸ್ಟರ್ ಇನ್ ಲಾ ಪೂರ. ಸೊ ಅಕ್ಕಲ್ ಅಂಚಿಂದ ಸಪೋರ್ಟ್ ಇತ್ತು ನಂದಾಂಡ ನೀಕು ಲೈಫ್ ಐ ಥಿಂಕ್ ಏತೆ ಏಜ್ ಆಂಡಲ್ಲ ನೋ ಪ್ರಾಬ್ಲಮ್ ನಿಕುಲ್ ಬಲೆ ಡ್ಯಾನ್ಸ್ ಮನ್ಪ್ಲೆ ಫಸ್ಟ್ ಆಡಿಷನ್ ಸೆಲೆಕ್ಟ್ ಆಂಡಲ್ಲ ಯಾನ್ ಎನ್ನ ಆತೈತೀನಿ ಆಡಿಷನ್ ಎಡೆ ಯಾನ್ ಔಟ್ ಆಪೆ ಬಂದೊಂದಿತ್ತೆ ಅನ್ಸರ್ಡ್ ಯಾನು ಸೆಕೆಂಡ್ ರೌಂಡ್ ಬರ್ಪಿನೇ ಡೌಟ್ ಬಂಡದು. ಬಟ್ ಫಿನಾಲೆ ಬತ್ತದು ಸೆಕೆಂಡ್ ರನ್ನರ್ ಅಪ್ ವಿನ್ ಆಯ್ನ ಐ ಮೀನ್ ಸೀರಿಯಸ್ಲಿ ಡ್ರೀಮ್ ಕಮ್ ಟ್ರೂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಯ್ತೊಟ್ಟಿಗೆ 13 ವರ್ಷದ ಮಗೆಯಲ್ಲರು ಪಂದ ಒಂಜಿ ಗೊತ್ತಾಪಜ್ಜಿ ತೂನಗನೆ ಗೊತ್ತಾಪಜ್ಜಿ
ಸೊ ಎನಿವೇಸ್ ಈ ವೇದಿಕೆಗೆ ಏಪಲ ಸ್ಪೆಷಲ್ ಆದಿಪ್ಪುಂಡು ಆ್ಯಂಡ್ ಡೆಫಿನೆಟ್ಲಿ ಏಪಲ ಓವೇ ಶೋಗ್ಲ ಬರಲಿದೆ ಪನಗೆ ಇಲ್ಲ ನಮ್ಮ ಟಿ ವಿದ ನನ್ನ ಮೆಂಬರೇ ಎಸ್ ನನಲಾತ್ ಏಜ್ ಡಸಂಟ್ ಮ್ಯಾಟರ್ ಪನ್ಪೆರತ್ತ ನಮ್ಮ ಏಪಲ ಇರು ಪಂಡಿಲಾಕನೆ ಡ್ರೀಮ್ ಮಲ್ಪೊಲಿ ಏಪಲ ನನ್ನಲ ಮಲ್ಪೊಲಿ 10 ವರ್ಷ ಬುಡ್ದುಲ ಮಲ್ಪೊಲಿ ಬೊಕ ನೆಕ್ಸ್ಟ್ ಮಗೆ ಒಳ್ಳೆ ರಾರ್ಲ ಒಂಡಲ ಕಾಂಪಿಟೇಷನ್ಗೆ ಪೋವೇರ ಆ್ಯಂಡ್ ನನಲಾತ್ ಅಚೀವ್ ಮಲ್ಪಲೆ ನನಲಾತ್ ಆಪರ್ಚುನಿಟೀಸ್ ಬರಾಡ್ ಸೊ ಇರ್ನ ಗ್ರೇಟ್ಫುಲ್ನೆಸ್ ಈ ವೇದಿಕೆ ಗುಂಡತೆ ರಿಯಲಿ ಅಪ್ರಿಷಿಯೇಟೇಬಲ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ನನಲಾತ್ Thank you so much. First of all, hi. Hi sir, how are you? I'm good. Anchularira. Anusharula. First of all, thank you so much for such lovely words coming here. Thank you, sir. Dance Warriors season 4. And ಏನು ಏನೋ ಒಂದು ಪ್ರಶ್ನೆ ಕೇಳ ಸಿಂಪಲ್. Okay sir. ಡಾನ್ಸ್ ಮಮ್ಮಿ ಡಾನ್ಸ್ಡ್ ಇಡೀ ಸೀಸನ್ ಏತ ಪಾತ್ರ ಇತ್ತೆ ಪಾತ್ರದ ಬಿಡಿಯಾರ ಇದು ಅನ್ಸತ್ ಅಪ್ಪಗೆ ಈ ಸ್ಟೇಜ್ ಐ ಮೀನ್ ಈ ಸ್ಟೇಜ್ ಉಂತನ ಕೊಂಚ ನರ್ವಸ್ನೆಸ್ ಮಸ್ತ್ ಒಂದು ಶಬ್ದ ಪಾತ್ರ ಇಡೀ ಸೀಸನ್ ಕೇರಳೆಗೆ ಅಂದದ ಗುರು ಒಲ್ಲೆನತ ಆಡೆ ಇತ್ತೆ ಎಂಚ ಪನ್ನಗ ಎನರ್ಜಿ ಉಕ್ಕುದು ಬೈದುಂಟು ಕಂಟೆಸ್ಟೆಂಟ್ ಆಗ್ತದೆ ಸರ್ ಇರೇನ್ ತೂನಗನೆ ಪೊಡಿಗೆ ಬಂದಿತ್ತನಪ್ಪ ಫಸ್ಟ್ ತೋದ ಮಾರೆ ರಾತ್ಲ ಜೋರ ಅನ್ಸದ ಕಮೆಂಟ್ಸ್ But nevertheless, ಖುಷಿ ಅಂಡಿರನ್ ತೂದು. Thank you sir. And thank you. ಇಂಚನ ಬರಂದು ಪ್ಲೇ. Thank you sir. Thank you so much for coming and encouraging. ಮಸ್ತ್ thank you sir. Thank you so much. ನನ್ನ ಪಾತ್ರಲಿ ಒಲ್ಪಲ ಪಾತ್ರಲಿ ಮುಲ್ಪ ಪಾತ್ರ ನನ್ನ ವಾ ಏತು ಜನ ಇತ್ತಂಡಲ್ಲ ಪಾತ್ರಲಿ ಎನಿವೇಸ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಡ್ಡ ಅವಡನ್ನೆಲ್ಲ ಮಲಮಲ್ಲ ವೇದಿಕೆಯಲ್ಲಿ ಥ್ಯಾಂಕ್ ಯು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತುಂಟು ಇವತ್ತು ಸೆಮಿಫಿನಾಲೆ ನಡೀತಾ ಇದೆ. ಎಲ್ಲ ತಂಡಗಳು ಕೂಡ ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಟ್ಟಿದ್ದಾರೆ. ಇನ್ನು ಫಿನಾಲೆ ಟಿಕೆಟ್ ಯಾರಿಗೆ ಹೋಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಈಗ ತಡ ಮಾಡದೆ ನಮ್ಮ ಕೊನೆಯ ತಂಡವನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಸೊ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ನಮ್ಮ ಮಂಗಳೂರಿನ ಹೆಮ್ಮೆಯ ತಂಡ ಅಂತ ಹೇಳ್ಬೋದು, ದಟ್ ಈಸ್ ಟೀಮ್ ಕ್ಲಾನ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಟೀಮ್ ಕ್ಲಾನ್. ಮಹಾಭಾರತ ಪ್ರತಿಜ್ಞೆಯ ಪ್ರತಿಫಲ, ಪುತ್ರ ಮೋಹದ ಪರಿಣಾಮ, ವಸ್ತ್ರಾಭರಣದ ಪ್ರತಿರೂಪ, ನಿಗೂಢ ರಹಸ್ಯಗಳ ಅಂತಿಮ ಸತ್ಯ. ಮಹಾಭಾರತ. ದಶರಥ ಪುತ್ರ ರಾಮ ನಡೆದ ಹಾದಿಯ ಮರತ ಹಸ್ತಿನಾಪುರ. ಕರುಳಾಬಳ್ಳಿಯನ್ನು ಜಲಪಾತದೆಡೆ ಅರ್ಪಿಸಿದ ಆ ಮಾತೃತ್ವ. ಸಹೋದರರ ನಡುವೆ ವಿಷ ಚೆಲ್ಲಿದ ಆ ಕವಡೆಯ ರಾಜ. ಪುತ್ರ ಮೋಹದಲ್ಲಿ ರಾಜ್ಯಭಾರವ ಮರೆತ ಆ ದೃಷ್ಟಿಹೀನ ಸಾಮ್ರಾಟ. ಸ್ನೇಹವ ಅಪ್ಪಿ ಅಧರ್ಮವ ಕವಚವನ್ನಾಗಿಸಿದ ಆ ಧರ್ಮವೀರ. ಕೊಳಲಿನ ಅಮೃತತ್ವವ ತಿಳಿಯದೆ ಹೋದ ಆ ಕಹಳೆಯ ಕೂಗು. ಹೆಣ್ಣ ಕಾಯಲು ಅಸಹಾಯಕ ಆದ ಆ ವೀರ ಪೌರುಷರ ಸಭೆ. ಧರ್ಮದ ಸತ್ಯದ ನಡುವೆ ಅಧರ್ಮ ಅಸತ್ಯದ ವಿಜಯೋತ್ಸವ. ಅಂಗಲಾಚಿ ಕೇಳಿದ ಸಹಾಯದ ಕೂಗಿನ ಸೆರಗದು. ವೀರ ಯೋಧರ ಸಭೆ ನಿರ್ವಸ್ತ್ರವಾದ ಕ್ಷಣವದು. ಮಹಾಯುದ್ಧದ ಪ್ರಾರಂಭದ ಪಣವದು. ಅದೇ ಅದೇ ಮಹಾಭಾರತದ ಕಥೆಯಿನ ಪುಟಗಳು. ನಾನು ಭೀಷ್ಮ ಪಿತಾಮಹ, ಹಸ್ತಿನಾಪುರದ ರಕ್ಷಕ. ಆದರೂ ತನ್ನ ಸ್ವಂತ ಪೀಳಿಗೆಯನ್ನು ರಕ್ಷಿಸದೇ ಹೋದ ಸಂರಕ್ಷಕ. ತನ್ನ ಕುಲವಧುವಿನ ವಸ್ತ್ರಾಭರಣವ ನಿಲ್ಲಿಸಲಾಗದ ವೀರ ಯೋಧ. ಅಸಂಖ್ಯ ಬಿಲ್ಲಿನ ಶವಕವಚದಲ್ಲಿ ನಿಂತು ಪೂರ್ತಿ ಯುದ್ಧವ ನೋಡಿದ ಭಾಗ್ಯವಂತ ನಾನು ಭೀಷ್ಮ ಪಿತಾಮಹ. ದಂಡಾಲಯ್ಯ ದಂಡಾಲಯ್ಯ ಮಧ್ಯನನು ಉಂಡೊತ್ತಯ್ಯ. ಪವಿತ್ರಾಗ್ನಿಯಿಂದ ಜನ್ಮಿಸಿದ ನಾನು ಸಮಾಜಕ್ಕೆ ಅಪವಿತ್ರ. ತಂದೆಯ ಪ್ರೀತಿಯ ಹಂಬಲಿಸಿದ ನಾನು ತಂದೆಯ ಕ್ರೂರ ಬೇಡಿಕೆಗಳಿಗೆ ಜನ್ಮಿಸಿದೆ. ಪಂಚಪತಿಯರ ಸಂರಕ್ಷಣೆಯಲ್ಲಿದ್ದ ನನಗೆ ವೀರರ ಸಭೆಯಲ್ಲಿ ವಸ್ತ್ರಾಭರಣದ ಪರಿಸ್ಥಿತಿ. ಆದರೂ ಮಹಾಭಾರತದ ಕಾರಣ ನಾನು ದ್ರೌಪದಿ.
ತೇಜಸ್ಸನ್ನು ತನ್ನೊಳಗೆ ಹೊಂಬಿದ ವೀರ ಸೂರ್ಯಪುತ್ರ ಕರ್ಣ. ತನ್ನ ತಂದೆಯ ಸೋಲಿಸಿ ವಿಜಯ ಪತಾಕೆ ಹಾರಿಸಿದ ಗಾಂಡೀವಧಾರಿ ಅರ್ಜುನ. ಜಗತ್ತಿನ ಅತಿ ಶ್ರೇಷ್ಠ ಧನುರ್ಧರ, ಆದರೂ ಸ್ವಯಂವರದಲ್ಲಿ ನಾನೊಬ್ಬ ಸೂಕ್ತ ಪುತ್ರ. ಲಕ್ಷ್ಯವ ಭೇದಿಸಿ ಸ್ವಯಂವರವ ಗೆದ್ದು ತಾಯಿಯ ಬೇಡಿಕೆಗೆ ಸೋತ ವೀರ. ಶಾಸ್ತ್ರಗಳ ವಿದ್ಯೆ ಪಡೆದು ಉಪಯೋಗಿಸಲಾಗದೆ ಹೋದ ಯೋಧ. ತನ್ನ ಪತ್ನಿಯ ವಸ್ತ್ರಾಭರಣವ ವಿರೋಧಿಸಲಾಗದೆ ಹೋದ ಶ್ರೇಷ್ಠ ಧನುರ್ಧರ. ಅಧರ್ಮಿ, ಸ್ವಾರ್ಥಿ, ನೀಚ, ಕಪಟಿ, ಕ್ರೂರಿ, ಹೇಡಿ. ಸೂರ್ಯ ಕವಚವ ತ್ಯಜಿಸಿ ನಿಹತ್ತ ನಿಂತು ವೀರ ಮರಣವ ಹೊಂದ ತಾನ ವೀರ ಕರ್ಣ. ಯುದ್ಧ ಭೂಮಿಯಲ್ಲಿ ವಿಜಯ ಪತಾಕೆ ಹಾರಿಸಿದರು ಎಲ್ಲ ಸೋತ ಗಾಂಡೀವಧಾರಿ ಅರ್ಜುನ. ಕರ್ಣ, ಅರ್ಜುನ. ಮಹಾಭಾರತ ವೀರ ಯೋಧರ ನಿರ್ಲಕ್ಷ್ಯದ ಕರ್ಮ. ನಾನೆಂಬ ಅಹಂಕಾರದ ಕರ್ಮದ ಫಲ. ಅರ್ಜುನ ಸ್ವಾರ್ಥಿ, ಕರ್ಣ ಅಧರ್ಮಿ. ದ್ರೌಪದಿ ಕಾರಣ ಪಾರಿವಾರಿಕ ಸಮಸ್ಯೆ. ಭೀಷ್ಮನ ಪ್ರತಿಜ್ಞೆ, ಪಾಂಡುವಿನ ತ್ಯಾಗ. ಧರ್ಮ, ಧರ್ಮ ಎಂದರೆ ಜೀವನ. ಜೀವನ ನಿರಂತರ ಬದಲಾವಣೆ. ಬದಲಾವಣೆಯೇ ಜೀವನದ ಪ್ರಥಮ ಗುರಿ. ಬದಲಾವಣೆಯ ಮೂಲ ಒಂದೇ, ಕರ್ಮ. ಕರ್ಮ ಮಾಡು, ಫಲದ ಚಿಂತೆ ಬಿಡು. ಕರ್ಮವೇ ಮೊದಲ ಧರ್ಮ. ನಿಯತಿಯ ಆಟ, ಆಟದೊಳಗಿನ ಜೀವನದ ಪಾಠ. ತುಚ್ಛ ಕರ್ಮಗಳ ಪರಿಣಾಮದ ಫಲ. ಧರ್ಮ ಸ್ಥಾಪನೆಗೆ ಪಣ ತೊಟ್ಟ ಕಾಲ. ಪರಮಾತ್ಮನನ್ನೇ ಕಂಡ ಆ ಕುರುಕ್ಷೇತ್ರ. ಆದರೂ ನಿಲ್ಲದೆ ಹೋದ ಭೀಕರ ರಕ್ತಪಾತ. ಅಂದಿಗೂ ಇಂದಿಗೂ ಪ್ರಶ್ನೆಗಳ ಸಾಗರಗಳು ಕಂಡ ಅಮೂಲ್ಯವಾದ ಉತ್ತರಗಳ ಅಸಂಖ್ಯ ಅಲೆಗಳು. ಅದೇ ಮಹಾಭಾರತದ ಪವಿತ್ರ ಪುಸ್ತಕದ ಪುಟಗಳು. ಮಹಾಭಾರತ. ಓಕೆ, ನಮ್ಮ ಸೆಮಿ ಫಿನಾಲೆಯ ಕಡೆಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಕಡೆಯ ತಂಡ ಒಂದು ವಿಭಿನ್ನವಾದ ರೀತಿಯ ಪ್ರದರ್ಶನವನ್ನು ನಮಗೆಲ್ರಿಗೂ ಕೂಡ ಕೊಟ್ಟಿದ್ದಾರೆ. ಸೊ ಇವರ ಪರ್ಫಾರ್ಮೆನ್ಸ್ ಹೆಂಗಾಯಿತು ಅಂದರೆ ಜನರೆಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಿದ್ರು. ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನು ಅವರು ವೇದಿಕೆ ಮೇಲೆ ತಂದು ಕೊಟ್ಟಿದ್ದಾರೆ. ಸೊ ನಮಗೆಷ್ಟು ಖುಷಿ ಆಯಿತೋ ಗೊತ್ತಿಲ್ಲ, ಬಟ್ ಏನಿದ್ರೂ ಕೂಡ ಜಡ್ಜಸ್ ಮೇಲೆ ಹೋಗುತ್ತೆ. ಸೊ ಮೊದಲನೇದಾಗಿ ಎಲ್ಟನ್ ಸರ್, ನಿಮಗೆ ಹೇಗೆ ಅನ್ನಿಸ್ತು? ಟೀಮ್ ಕ್ಲಾನ್ ಎಂಚೋಲ್ಲರು ಹುಷಾರಲ್ಲ ಸರ್. ಓಕೆ, ದಾದಪ್ಪ ನೋಡು ಎಂಚಾಂಡಂದು ಇರೇಗ ಎಂಚಾಂಡ್ ಎಂಕ್ ಖುಷಿ ಆಂಡು ತೂತು ಆತೆ ಖುಷಿ ಆಂಡು ಪನಗವೇ ಪಂಡತ್ ಒಂಜಿ ಬಾರಿ ವಿಚಿತ್ರನು ತುಯಿಲ ಕಾಂಡು ವಿಚಿತ್ರ ಪನಗ ಎಡ್ಡದ ರೀತಿಡು ಪಣ ವಿಭಿನ್ನವಾಯಿನಂಚಿನ ಪ್ರಯತ್ನ ಅಂದು ಪನೊಲಿ ಅಂಡ್ ಎಂಕ್ಲು ಪನ್ಪನೆಕ್ಲೆ ನಿಕ್ಲು ಪನ್ಪನೆಕ್ಲೆ ಮಸ್ತ್ ಡಿಫ್ರೆನ್ಸ್ ಉಂಡತಿ. ಟ್ರೂ. ಟೀಮ್ ಕ್ಲಾನ್ ನೆವರ್ದಲೆಸ್ Mahabharata itself is a strong concept. Okay, aite yeto story lundu, but the way you guys portrayed, nikla encha execution uppadu, nikla beginning uppadu, nikla center portion uppadu, ya crescendo uppadu,
It was outstanding. Thank you so much, sir. Thank you. Yeah. ನಾನು ಏಪಲ ಪನ್ಪೆ ಇಂಚಿನ ಪರ್ಫಾರ್ಮೆನ್ಸ್ ತೂದಾಯಿ ಬೊಕ್ಕ ಎಪ್ಪಲ ನಮ್ಮ ಕುಲೊಂದು ಪಾತ್ರೆ ರೆಬೆಲ್ಲಿಗೆ ಉಂತೊಂದು ಪಾತೆರಡು ಓಕೆ. ಬಟ್ ಈ ಸತಿ ಒಂಚೂರು ಹೆಂಗೆ ಒಂಜಿ ಬೇಜಾರಿತ್ತನು ಒಂಚೂರು. ಬಟ್ ಐಕ್ ಇಟ್ಸ್ ಜಸ್ಟ್ ಅ ಕರೆಕ್ಷನ್, ನಥಿಂಗ್ ಟು ಡೂ ವಿತ್ ಎನಿಥಿಂಗ್. ಡುವೆಟ್ ಪೋರ್ಷನ್ ಹೆಂಗೆ ಒಂತೆ ಕಮ್ಮಿ ತೋಜು ಹೆಂಗೆ. It was superb. It was superb. Enk duet portion onte kammi and ansund, but otherwise this performance was outstanding. Thank you so much, sir. Trust me. Yerala toondala ee performance, it was done in a different way. Okay. Good luck especially, it is done in a very beautifully, very nicely done Panoli, and hats off to each and single performer. Thank you, sir. Beautifully danced with loads of energy. Every character energy ittundu, vibe ittundu, josh ittundu. You guys were into the character. That's what a performer needs. Arthande ನಿಕ್ಲು ಪರ್ಫಾರ್ಮ್ ಇತ್ತ ನಮ್ಮ ಡಾನ್ಸಸ್ ಪನ್ಪ ಇತ್ತ ನಮ್ಮ ಡಾನ್ಸ್ ಮನ್ಪುನಾಗಲ ನಾರ್ಮಲ್ ಡಾನ್ಸ್ ಮನ್ಪ, ಬಟ್ ಯು ಗೈಸ್ ಡಾನ್ಸ್ ಫ್ರಮ್ ಹಿಯರ್. ದಟ್ ಈಸ್ ವೈ ದಿಸ್ ಔಟ್ಪುಟ್ ರೀಚಸ್ ಟು ಅಸ್. ಮೀನ್ಸ್ ಅ ಲಾಟ್, ಸರ್. ಓಕೆ, ಸೊ ಪಂದ್ರೆ ಜಾಸ್ತಿ ದಾಲೆ ಇಜ್ಜಿ. ಇಟ್ಸ್ ಜಸ್ಟ್ ದಿಸ್. ಥ್ಯಾಂಕ್ ಯು, ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಕೀಪ್ ಅಪ್ ದ ಹಾರ್ಡ್ ವರ್ಕ್ ಆ್ಯಂಡ್ ವಿಶ್ ಯು ಆಲ್ ದ ಲಕ್, loads of love, and God bless you all. Thank you, sir. Thank you so much, Hilton sir. Over to Kishore sir. ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್? ಅಪ್ಪಗಲೇ ಅಂಪಂತ ಇತ್ತಲ್ಲ ಅವೇ ಪನ್ಪೆನಿ ಎತ್ತು ಯುನಿಕ್ ಆದ ಪುದರುಂಡ ಆತೆ ಯುನಿಕ್ ಆಯ್ನ ನಿಕಲ್ನ ಡಾನ್ಸ್ ಉಂಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಂಕ್ ಒಂಜಿ ನಿಕ್ಕಲು ಅವು ಕಾಸ್ಟ್ಯೂಮ್ ನಿಕಲ್ನ ಬಾಯ್ಸ್ನ ನೆಟ್ ಅವು ದಾದವು ಆ್ಯಕ್ಚುಲಿ ಬೇಸಿಕಲಿ ನಮ್ಮ ಮಹಾಭಾರತ ಬನ ಭಾಗವದ್ಗೀತದ ಪೇಜಸ್ ರೆಪ್ಲಿಕಾ ಅಂತೀನಿ. ಸೊ ದೇಸ್ ಆರ್ ಆಲ್ ರೈಟಿಂಗ್ಸ್ ಕೃಷ್ಣಂ ವಂದೇ ಜಗದ್ಗುರು ವಿಚ್ ಇಸ್ ದೇರ್ ಇನ್ ದ ಭಾಗವದ್ಗೀತ. ಅವೇ ಸ್ಟಾರ್ಟಿಂಗ್ ಹಿಡ್ದು ಎಂಕ್ ಅವಕ್ಕೆ ಏನಾರ ಪನ ಎಂಕ್ ತೋಡಿತ್ತನ್ ನನ್ನ ಮನಸ್ಸು ಇತ್ತಿನೇ ಅವೇನೇ ಅಲ್ಪ ನಿಕ್ಕುಲ್ ಪೋರ್ಟ್ರೇಟ್ ಮಲ್ದಾರ್. ಸೂಪರ್. ಥ್ಯಾಂಕ್ ಯು ಸರ್. ಸೂಪರ್. ಒಂಜಿ ಕೊರಿಯೋಗ್ರಾಫರ್ನ ಕಂಟೆಂಪ್ರರಿ ಕೊರಿಯೋಗ್ರಾಫರ್ನ ಒಂಜಿ ಥಿಂಕಿಂಗ್ ಬೊಕ್ಕೊಂಜಿ ಒಂಜಿ 5 minutes ಇಡೀ ಮಹಾಭಾರತ್ ಇಂಕೊಂಜಿ ಇಡೀ ಮೂವಿ ತೂಯ್ಲೆ ಕಾಣ್. ಥ್ಯಾಂಕ್ ಯು ಸರ್. ದಾಯಪಂಡ ಅವಂಜಿ ನಿಕ್ಕುಲು ಸೀರಿಯಸ್ಲಿ ಉಲಾಯ್ದು ಅವಂಜಿ ಡಾನ್ಸಿಂಗ್ ಬರ್ಪುಂಡದ ಡಾನ್ಸಿಂಗ್ ಎಂಕು ನಿಕ್ಕುಲ್ ನಲಿಪುನಾಗ ಎನ್ನ ಉಲಾಯ್ಡ್ಲ ಅವಂಜಿ ಕುಡೋರಿ ಕಿಶೋರ್ ಉಂಡದು ನಲ್ತೊಂದು ಉಲಾಯ್ಡು ಅಂಚಿಂದ ಒಂಜಿ ಫೀಲಿಂಗ್ಸ್ ಆ್ಯಂಡ್ ಕಾಸ್ಟ್ಯೂಮ್ಸ್ ಪಂಡದ ಅವೇ ಫಸ್ಟ್ ಒಂಜಿ ಪೇಜ್ ನಿಕ್ಕುಲ್ ಪೂರ ಆ್ಯಸ್ ಅ ಐತ ಒಂಜಿ ಪಾರ್ಟ್ ಅನ್ ಮಲ್ದಾರು ಹೊಣ್ಣುಲ್ನ ಕಾಸ್ಟ್ಯೂಮ್ಸ್ ಆವಡ್ ಅಕ್ಲೆನ ನಾವಿಲ್ಗರಿತ ಒಂಜಿ ಇದು ಆವಡ್ ಡೀಟೇಲಿಂಗ್ ಬಕ್ಕೊಂಜಿ ಡಾನ್ಸ್ ದ ಡೀಟೇಲಿಂಗ್ ಅಂತ ಪನ್ಪೇರದ ನಿಕ್ಕುಲು ಪ್ಯೂರ್ಲಿ ಕಂಟೆಂಪ್ರರಿ ದಾಲ ಮಲ್ದಿನತ್ ಬಟ್ ನಿಕ್ಕುಲ್ ಮಲ್ದಿನ ಕ್ರಾಶ್ಡ್ ಕಂಟೆಂಪ್ರರಿ. ಓ ಮೈ ಗಾಡ್, ಸೀರಿಯಸ್ಲಿ ಐ ಆಮ್ ಸೋ ಏನೋ ಇಂಕೊಂಜಿ ಇಂಟರ್ನ್ಯಾಷನಲ್ ಒಂಜಿ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾನೊಂಜಿ ಥಿಯೇಟರ್ ಆ್ಯಕ್ಟ್ ತುಯ್ಲೆಕ್ಕ ಒಂಜಿ ಫೀಲ್ ಆಂಡ್ ಎಂಕ್ ಮೋಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐ ಸ್ವೇರ್ ಎಂಕ್ ದಾಲ ಪಾತೆರ ಇಜ್ಜಿ ನಿಕ್ಕುಲು ಅವು ಈತ್ ಪನ್ನಾಗ ಆ ಕೃಷ್ಣೆ ಬತ್ತದ ಒಂಜಿ ಪೋರ್ಟ್ರೇಟ್ ಮಲ್ಪ ಪನ ಒಂಜಿ ಸ್ಟೋರಿನ ಒಂಜಿ ಕ್ರಿಯೇಟ್ ಮಲ್ಪನಾಗ ಐಡ್ದು ಬೊಕ್ಕದ ಯಶ್ವಿನ್ ಒಂಜಿ ಎಕ್ಸ್ಪ್ರೆಷನ್ ಪನ ದಾದ ಒಂದು ಇಂಚ ದಾಯಿಗೆ ಇಂಚ ವಿಷಯ ಪೂರ ಈ ಸ್ಟೋರಿ ನಿಕ್ಕುಲ್ ಪನೊಂದು ಬರೋಂದುಲ್ಲರು ಆ ಒಂಜಿ ಡೈಲಾಗ್ಲ ಒಂಜಿ ಡಾನ್ಸ್ ಇತ್ತನು ಏನೋ ಕಾಲಿತ್ತ ಎಂಕುಲು ಒಂಜಿ ಬಾಕಿದ ಅಂಚ ಪನ್ಪಿನಿ ಒಂಜಿ ಖಾಲಿ ಬ್ಯಾಕ್ಗ್ರೌಂಡ್ ಡೈಲಾಗ್ ಉಪ್ಪುಂಡು ಮನಿ ಪಂದಪ್ಪು ಈ ಡೈಲಾಗ್ಲ ಡಾನ್ಸ್ ಆವೊಂದುಂಡು. ದಟ್ ಈಸ್ ಕಾಲ್ಡ್ ದ ಬೆಸ್ಟ್ ಕೊರಿಯೋಗ್ರಫಿ. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ಎಂಕ್ ಬೇತದಾಲ ಪನರಿಜ್ಜಿ ಯಶ್ವಿನ್ ಆ್ಯಂಡ್ ಟೀಮ್, ಯು ಗೈಸ್ ನೋ ವೇರ್ ಟು ಗೋ, ವಾಟ್ ಯು ವಾಂಟ್ ಟು ಡೂ, ಆ್ಯಂಡ್ ಎಸ್ ಪ್ಲೀಸ್ ಕ್ಲೈಂಬ್ ದ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್. So proud of you guys. So proud of you. ಅವೇ ಎಲ್ಟನ್ ಪನ್ಲೇಕನೆ ಡುವೆಟ್ ದ ಪಾರ್ಟ್ ಅಂತ ಕೊಂಚೂರು ಅಂಚಿಂಚಾನ್. ಐ ಆಮ್ ಸೋ ಸಾರಿ, ಐ ಡೋಂಟ್ ಕೇರ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಓವರ್ ಟು ರಶ್ಮಿತಾ ಮ್ಯಾಮ್. ನಿಮ್ಗೆ ಹೇಗೆ ಅನ್ನಿಸ್ತು ಆ ಪಾತ್ರಲ್ಲೇ?
Sorry, but Kishore Pandilaka, he said it in a very positive way. I don't care, Pande, but for the show, it does matter. Yes, sir. Okay, it does matter. Yes, sir. Do it. Come ittundu. Okay. Yeah. Over to Rashmita ma'am. Yes, ನಿಮ್ಗೆ ಹೇಗೆ ಅನ್ನಿಸ್ತು? Hi guys. Hello, ma'am. ನಮ್ಮ ಇದೇ ಮೊಟ್ಟ ಮಾತಿರಲ್ಲ, ನಮ್ಮ ಜನ್ರೇಷನ್, ನಮ್ಮದ ಬೊಕ್ಕದ ಜನ್ರೇಷನ್ ಮಾತಿರಲ್ಲ ಮಹಾಭಾರತನ ಎಂಚ ತೂತೇರ್ ಪಂಡ ಇದೇ ಮೊಟ್ಟ. ದ ಸ್ಟೀರಿಯೋ ಟೈಪ್ ವಿತ್ ದ ಕ್ರಾನ್, ವಿತ್ ಲಾಟ್ ಆಫ್ ಜುವೆಲ್ಸ್, ನಾಮ ಪಾಡ್ದು ಕ್ಯಾರೆಕ್ಟರೈಸ್ನ ಅಂಚ ತೋಜಾದಿತ್ತಿರ್ ದ ಸ್ಟೀರಿಯೋ ಟೈಪ್. ಸೊ ಅವಿನ್ ಬ್ರೇಕ್ ಮಂತದು ಸೊ ಮಹಾಭಾರತನ್ ಇಂಚಲ ಯುನೀಕ್ ಆದ ತೋಜಾವಲಿ ಪನ್ಪಿನ ಒಂಜಿ ಕಾನ್ಸೆಪ್ಟ್ ಇಸ್ ಅಮೇಝಿಂಗ್. Thank you, ma'am. Thank you so much. ತಕ್ಕ ಕೊರಿಯೋಗ್ರಫಿ ಆಲ್ಸೋ ಹ್ಯಾವ್ ಡನ್ ಅಮೇಝಿಂಗ್. ಓಕೆ, ಐಡ್ ಬೊಕ್ಕ ಡಿಟೇಲಿಂಗ್ ಸಿ ಮಹಾಭಾರತ ಬನ್ನಾಗ ಕೃಷ್ಣ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಪೊಂಜೋಕುಲ ಮೌನ್ಯದ ಮಿತ್ ದಟ್ ಯು ನೋ ದ ಸಿಂಬಲೈಸೇಷನ್ ಆಫ್ ದಟ್ ಇಸ್ ಅಮೇಝಿಂಗ್. ವಾಟ್ ಎವರ್ ದ ಬಾಯ್ಸ್ನ ಮಿತ್ ಉಪ್ಪುನ ಡಿಟೇಲಿಂಗ್ ಇಟ್ಸ್ ಅಮೇಝಿಂಗ್. ಆ್ಯಂಡ್ ಕ್ಯಾರೆಕ್ಟರೈಸ್ ಐ ಮೀನ್ ಐದ ಇಂಟ್ರೊಡಕ್ಷನ್ ಮಂತದಿನ ಒಂಜೊಂಜಿ ಕ್ಯಾರೆಕ್ಟರ್ನು ಓಕೆ ಇಂಚ ಐ ಆಮ್ ದಿಸ್ ಬಂದು ಯು ಆರ್ ರೀಡಿಂಗ್ ಇಟ್ ಆ್ಯಂಡ್ ಯು ಕೆನ್ ಇಮ್ಯಾಜಿನ್ ದ ಕ್ಯಾರೆಕ್ಟರ್ಸ್. ಅಮೇಝಿಂಗ್ ಥಾಟ್ ಇಂಚಲ ಒಂಚಿ ಮನ್ಪೊಲಿ ಬಂದು ಐತ ತಕ್ಕನೆ ಆಲ್ ದ ಬಾಯ್ಸ್ ಆ್ಯಂಡ್ ಆಲ್ ದ ಗರ್ಲ್ಸ್ ಹ್ಯಾವ್ ಡನ್ ಅಮೇಝಿಂಗ್ ಜಾಬ್. ವೆಲ್ ಡನ್ ಗೈಸ್. Thank you, ma'am. Thank you, ma'am. Thank you so much. Thank you. Yes. Thank you so much. ಜಡ್ಜಸ್ ತೀರ್ಪು ಗೊತ್ತಾಯ್ತು, ಎಲ್ರಿಗೂ ಕೂಡ ಖುಷಿ ಆಯಿತು. ಇನ್ನೇನಿದ್ರು ಕೂಡ ಒಂದು ಸ್ಟೆಪ್ ಹಿಂದೆ ಇದ್ದೇವೆ. ಆಕ್ಚುಲಿ ಎಂಕೊಂಜಿ ಕೇನರ್ ಇತ್ತಂಡ ಆ ಡ್ವೇಟ್ ರಡ್ಜನ ಮಲ್ದಿ ನಕುಲೇರ್ ಸಂಕೇತ್ ಅಂಡ್ ರಾಹುಲ್. ಎಸ್ ಎಡ್ಡೆ ಇತ್ತಂಡ ಮಲ್ಪೊಲಿ ಇತ್ತನ್ ನಿಕ್ಲೆಗ್ ಶೋಕ್ ಆದ್ ಅಶ್ವಿನ್ ಗೊತ್ತುಂಡೋ ವಿಷಯ. ಎಸ್ ಎಸ್ ರಡ್ಜನ ಪಂಡ ಒಂಜಿ ಈ ಟೀಮದ ಒಂಜಿ ರಡ್ ಉಂದಿ ಪಿಲ್ಲರ್. Yes. Those are my pillars. So, yan Sanketan ner dumbalo tootte, namma Rahul na tootte. I take the blame, sir, but next time they'll kill it. Exactly. Yes, you have to, because that is also a part of finale. Yes, sir. Okay, so basically, as Elton Master told, please take that also seriously. It's just a correction, as he told, just a correction for your good. Sure, ma'am, sure. I'm really sorry. Enk actually panera balle itta now. I don't care. Dapand avu couple part enk tuyer ne tikdiji. Yan niklena a choreography da ulai yan poditta. Nikul all pondullarata. Yan avulitta. I'm so sorry. But yes, I do care. Do it matters. Yes, sir, obviously. And Soumya bakkonji ira where is Rahul? Rahul. ನಮ್ಮ ರಾಹುಲ್, ನಮ್ಮ ಶೋತ ರಾಹುಲ್ ಖುಷಿ ಅಂಡರೆಗ್ಲೆತ್ತಿನ ಈಗ ರಾಹುಲ್ ಇಡಲ್ಲ ಏನಾರು ಇತ್ತಾನೆ ಇತ್ತ ಆಲ್ಮೋಸ್ಟ್ ಡೈರೆಕ್ಟರ್ ಆಸ್ ಒಂದು ಈ ಕೊರಿಯೋಗ್ರಫಿ ಇದೇಗೆ ಎಂಚ ಫೀಲಿಂಗ್ ಯಾನ್ ಡ್ರೌನ್ ಆದಿತ್ತು ಸರ್ ನೀನು ತೂಂದು ಉಪ್ಪುನಾಗ. ಇಟ್ ವಾಸ್ ಆ್ಯಕ್ಚುಲಿ ಪಂಡ್ ಇಂಟರ್ನ್ಯಾಷನಲ್ ಥಿಯೇಟರ್ ಪರ್ಫಾರ್ಮೆನ್ಸ್ ದಾದ ಆವಂತುಂಡು ಅವು ಆವಂತುಂಡು ಮುಲ್ಪ. ಆ್ಯಂಡ್ ನಾಟ್ ಅಟ್ ಆಲ್ ಪಂಡ ಒಂಜಿ ಮೂಮೆಂಟೆಡ್ ಒಂಜಿ ಆ್ಯಕ್ಟಿಂದ ಆವಂತುಜಿ ದ ಡಿಫ್ರೆಂಟ್ ಪೀಪಲ್ ಡೂಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಏರೇನು ತೂಪಿನಿ ಯಾನ್ ಏರೇನು ತೂಪಿನಿ ನಾವೊಂದಿತ್ತು ದಾಪಂಡ ಪ್ರತಿಯೊರಿಯೆಲ್ಲ ಅಂಚನೆ ಪರ್ಫಾರ್ಮ್ ಮಾಡ್ತಂದುಲ್ಲ. ರೆಪ್ಲಿಕಾ ಲೆಕ್ಕ ಒರಿಯ ಲೆಕ್ಕ ಪರ್ಫಾರ್ಮ್ ಮಾಡ್ತಂದುಲ್ಲ. ಐಕೆ ತುಲೆ ಕೇನಿನಿ ಅವು ಡುಯೆಟ್ ಮಲ್ತೀನಿ ಏರೇನು ಬಿಕಾಸ್ ಎವ್ರಿಬಡೀಸ್ ಎನರ್ಜಿ ಸೇಮ್ ಎನರ್ಜಿ ಡುಲ್ಲೇರು ಮಕ್ಕಳು. ಆ್ಯಂಡ್ ಇತ್ತೆಲ್ಲ ಇಡೆ ಬನ್ನಾಗ ಮುಲ್ತೊಂಜಿ ಆರು ಅಂಚೆನೆ ಉಂಡು ಅವು ದಾದ ಧಗೆ ಉಂಡು ತುಲೆ ಮುಕ್ಕಲ್ನ ಅಂಚೆನೆ. So that is why nevertheless we all three have decided for the uniqueness of this performance. Okay, exactly. I don't think so atanda ಒಂದು ಮಂತದಿಂದ ಇಜ್ಜನ್ ಗೊತ್ತೇಜಿ. Only for this uniqueness of the performance we want to do something. ಬಿಕಾಸ್ ಲಾಸ್ಟ್ ಟೈಮ್ಲೆ ಬಂದಿದ್ದೆ ಗೋಲ್ಡನ್ ಬಜಾರ್ ಆಯ್ಬೇಕಾನೆ ಪಾತ್ರ ಬಂದ ಇತ್ತೆಲ್ಲ ಗೋಲ್ಡನ್ ಬಜಾರ್ ಆಗ್ಬೇಕು. ಐ ವಾಂಟ್ ಟೇಕ್ ಸಮ್ ಮೂಮೆಂಟ್ ಆ್ಯಂಡ್ ಥ್ಯಾಂಕ್ ಫ್ಯೂ ಪೀಪಲ್ ಬಿಕಾಸ್ ಆ್ಯಸ್ ಯು ಸೆಡ್ ಎವ್ರಿಬಡಿ ಇಸ್ ರೆಪ್ಲಿಕಾ ಆಫ್ ಎವ್ರಿಬಡಿ. ಬಟ್ ಈ ರೆಪ್ಲಿಕಾ
untadanda if there are so many original standing behind. That might be Praveen sir starting point, because we don't have roof, we don't have land, but he gave his own without any charges. He stands for us every time. He's there. I'm calling him. Obviously I'm calling him. Praveen sir, please. Oshank is the legend and the only. So Praveen sir, if ಆ ರೀತಿ ಇಚ್ಚಿರಿಂದ ನಮಗೆ ಪ್ರಾಕ್ಟೀಸ್ ಮಾಡ್ಬಾರೆ ಫ್ಲೋರ್ ಇಜ್ಜಿ, ಬಿಕಾಸ್ ಅವ್ರಿಗೆ ಡ್ಯಾನ್ಸರ್ಗೆ ಫ್ಲೋರ್ ಇತ್ತು ಇಂಪಾರ್ಟೆಂಟ್ ಪನ್ ನಮಗೆ ಗೊತ್ತುಂಡು, ಬಿಕಾಸ್ ವಿ ಪ್ರಾಕ್ಟೀಸ್ ಇನ್ ಪಾರ್ಕಿಂಗ್ ಲಾಟ್ ಆಲ್ಸೋ, ಸ್ಟ್ರೀಟ್ಸ್ ಆಲ್ಸೋ. ಬಟ್ ಮಸ್ತ್ ಇಶ್ಯೂಸ್ ಬರ್ಪುಂಡು ನಮ್ಮ ಬೇತ ಟೀಮ್ ತಗೊಳ್, ಬಟ್ ಸ್ಟಿಲ್ ಹೀ ಲಿಟ್ರಲಿ ಟೇಕ್ಸ್ ಕೇರ್ ಆಫ್ ಅಸ್ ಲೈಕ್ ಇಸ್ ಓನ್. ಆ್ಯಂಡ್ one more person is there, that is Nazim, our editor, because it is very difficult ita yan podu atrangi anchamanku inchamanku pannaga, that editor has to do the thought process, everything, plan, and then execute it in the same way. I would really want him to be on the stage today, because if clan is standing, there are so many pillars. That is not because of one or only dancers are not ನಮ್ಮನೆ ಖಾಲಿ ಉಂತರ ಆಪುಜಿ. ದೇರ್ ಆರ್ ಸೋ ಮೆನಿ ಪೀಪಲ್, ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಆರ್ ಮ್ಯೂಸಿಕ್ ಸರ್, ಐ ಕ್ಯಾನ್ ನೆವರ್ ಫರ್ಗೆಟ್ ದಿಸ್ ಗಾಯ್. ಆ್ಯಂಡ್ ಆಲ್ಸೋ ಆಡಿಯನ್ಸ್ just because of this performance, I know there are some mistakes also. I'm promising you I'll be the banger, I'll bring the banger. I'll make sure that Mangalore doesn't forget Sanket and Rahul in the next round. I'll make sure that this is my word. But thank you for the audience, everybody, my teammates, those who have exams, still they came here standing. Tomorrow they have exams, still they are here. And then my sirs, my guru, everybody is here. Arbitra Dogs, Vinayana, everybody, one is over there in the stage itself. But yeah, thank you for coming and appreciating each and everyone, and such a healthy atmosphere. Dancing community is wrong and panper, good lad, openly speaking. But ಇಂಕ್ ನೆಟೆ ಕೊಡ್ತೀನಲ್ಲ ಇನಿಲ್ ಆ್ಯಂಡ್ ಸ್ಟೇಜ್ ಮಿತ್ತರ್ನಾಗ ಎವ್ರಿ ಮಾತಾ ಟೀಮ್ ದ ಕೊರಿಯೋಗ್ರಾಫರ್ಸ್ ನಕುಲ್ ದೇ ಕೇಮ್, ದೇ ಲಿಟ್ರಲಿ ವಿಶ್ಡ್ ಅಸ್ ಲಕ್ ಕಿ ಮನ್ಪ್ಲೆ ಮಹಾಭಾರತ ಮಂತಂದೋಲ್ಲ, ವಿಲ್ ಸಿಟ್ ಟಿಲ್ ದ ಎಂಡ್, ವಿ ವಿಲ್ ವಾಚ್. ದಟ್ ಈಸ್ ವಾಟ್ ಪ್ಯೂರ್ ಲವ್ ಇಸ್. ನಮ್ಮ ಕಮ್ಯುನಿಟಿಡ್ಲ ಆ ಲವ್ ಉಂಡು, ನಮ್ಮ ಕಮ್ಯುನಿಟಿಡ್ಲ ಸಪೋರ್ಟ್ ಉಂಡು. ಇಟ್ಸ್ ನಾಟ್ ದಟ್ ನಮ್ಮ ಈತ್ ವರ್ಷ ನಲ್ತೊಂದಿಲ್ಲ, ನ್ಯೂ ಬಿ ನಕ್ಲೆಗ್ಲ ಈತ್ ಸಪೋರ್ಟ್ ಕೊರ್ಪಿನಂಚಿನ ಕಮ್ಯುನಿಟಿ ವಿ ಆರ್ ದೇರ್. We are really thankful. That's what I said. Clan is a hub. Let's all make one community and go and literally kill the industry over there. Because Alpa Mumbai Adupada, everybody is having one community. Namma community la kammiji. Because the person like him supporting the support month on the when we were zero. So I really want to thank you, sir. I really want to thank him also, and all the sirs, and I would say I don't have word also to say, because the pure dedication of coming here and sitting and literally waiting till all the performance gets over and still clapping for us, and also to the other choreographers. Thank you so much. TRP goskara Padaranjiji, what was there, that's what I'm speaking. Really, thank you so much. Because there was a time I went to bad phases also, but ayatitindalla they made me stand. Yan oriyerdanta apuji mekul ittinete yan untinandate nama untini merneddu nama untini committed. So there is a long chain. So thanking each and everyone who are there in this chain. Thank you so much, people. Thank you so much. Ashwin. Yes, sir. Enna guru, enna freestyle Ocean Kids the main guru Praveen sir alpolleru. Yapa struggle maltanditte. Arenk same idada pandave scene. Rotting and belle maltanditte. So tu ಖುಷಿಯಾನರ ತೂದ್ ಮಸ್ತ್. And one more thing, Yashwin, you're being so kind, and Maataregla thanks Bandaru. You are remembering everybody in this moment. I wish Irinchane Uppodu, wherever you reach, Irete height Pondala, you please remember the roots, and I know you will, but I appreciate about it. Yeah. Sure, ma'am, sure. Yes, sir. Thank you so much. Yes, sir. Whatever they told, that is very nice. Elton sir control. Ite ಕಿಶೋರ್ ಪಂದ ಇಬ್ಬಕ್ಕ ಯಾನ್ ಲಾವು ಪನೋಡ ಹಾಕೊಂಡು ಬಟ್ ಒಂದು ಪಂಡ್ರ ಎಂಕ್ ಯಾನ್ ಕುಲ್ಲೊಂದು ಪಾತೆರ್ನ ಎಂಕ್ ತಪ್ಪಂತ ತೋಜುಂಡು. ಸೊ ವಿಚ್ ಡ್ಯೂ ರೆಸ್ಪೆಕ್ಟ್ ಯಾನ್ ಈತೆ ಎತ್ತೆ ಆರ್ ಪಿರೋಡ್ ಬೋಲ್ದಂಗೆ ಪಾಡ್ದು ಅಂತಿರತ್ತ. ಈಸ್ ಮೈ ಗುರು. ಸೊ ಆರ್ ಪಾತಿರಜಿರು ಈರಿ ಒಂಜಿ ಕೋಟಿ ಕೊರ್ನಲಾರ ಪಾತಿರಜಿರು ಹೆಂಗೆ ಗೊತ್ತು.
ಅಲ್ಪ ಜಡ್ಜಸ್ ಗುರು ಇರಿ ಗೀತ ಅಮೇಜಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಇರನ್ ಮುಲ್ಪ ಕಂತದ ರೆಸ್ಪೆಕ್ಟ್. No, but he's always been a pillar. ಈರ್ ಪಾತೆ ಎಂಕಂದತ್ ಕಿಶೋರ್ ಗಂದತ್ for so many of the dancers in Mangalore. Once upon a time he had 350 dancers like kids under him. Our time 2006, 2007, 2004 ordu pattadu he had dancers, kids joklu kaltu ಬೋರ್ಡ್ ಹೇಳ್ತರ್ದು ಬರೋಂದಿತ್ತೇರು. So he is blessed that way, and he has never forgotten his roots, and is the same simplicity ಏಪರ್ ನಮ್ಮ ತೋಂದಿತ್ತ ಇತ್ತೆಗ್ಲ ಉಂಡು with the same hairstyle. ಯಾನೇ ಏತೋ ಸತಿ ಪಂತೆ ದೆಪ್ಲೆ ಪ್ರವೀಣ್ ಕುಜಲ್ ದೆಪ್ಲೆ ಬಚ್ಚಿಂಡು ತೂದು ಬಂದೆ, but he is still the same. But always Praveen, you are here. ಯಾನ್ ಸರ್ಲ ಲೆಪ್ಪು ಜರೆ ಯಾನ್ ಪ್ರವೀಣ್ ಅಂದ ಲೆಪ್ಪೋನು. So he has a very huge heart. You are always here, Praveen. We love you all, and inchan hopefully and keep supporting. Elton, thank you so much. One more enkalna Praveen sir nattande kodonji namma janavalliri ಪ್ರಾಣೇಶ್ ಮಾಸ್ಟರ್ ಬಂದೆ ಯಾನ್ ದಾದ ಯಾನ್ ಸ್ಟೈಲ್ ಕಲ್ತದೆ ಈ ಸ್ಟೈಲ್ ಯಾನ್ ಇತ್ತ ಡಾನ್ಸ್ ಮಲ್ಪಡ ಅವ್ರು ಯಾನ್ ಡ್ರೆಸ್ಸಿಂಗ್ ಸೆನ್ಸ್ ಮುಕುಲ್ ರಡ್ಜನ ಹಿಂಗೆ ಕಲ್ಪಾದೀನಿ ಇಲ್ಲಿ ಒಪ್ಪನೋಗಿ ಯಾನ್ ಓಷನ್ ಕಿಡ್ಸ್ ಜಾಯಿನ್ ಆನಾಗ. ಸೊ ನಿಕ್ಲೆಗ್ ಪನೇರೆ ಒಂದು ಥ್ಯಾಂಕ್ ಯು ಪಂಡ್ರೆ ಅಂಚಿಂದ ಸ್ಟೇಜ್ ತೆಗೆದಿಜಿ ಒಂದು ಬೆಸ್ಟ್ ಸ್ಟೇಜಿಂದ ಆಂಡ್ ಐಕ್ ನಿಕ್ಲೆಗ್ ಥ್ಯಾಂಕ್ ಯು ಪಂಡ್ರೆ ಒಂಜಿ ಪಾತರ ಬಲ್ಲೆ ದಾದಣ್ಣ ಎಲ್ಟನ್ ಸರ್ ಇರ್ ಪಂಡ್ನ ಕರೆಕ್ಟ್ ಯಾನ್ಲ ಕಾಲೇಜ್ ಟುಪ್ನಗರ್ದು ಮೇರೆ ಅಂಚೆನೆ ಉಲ್ಲೇರು ಫ್ರಿಡ್ಜ್ ಹಿಡ್ದಿಲೆಕ ಅಂಚೆನೆ ದಾಲ ಚೇಂಜ್ ಹಚ್ಚು ಫ್ರಿಡ್ಜ್ ಹಿಡಿತಿಲೆಗ. ಮೈಕಲ ಸಾತು ಕೊರ್ಪುಜಿ ಮಾರೆ ಪಂಡ ಆಕ್ಚುಲಿ ಮಿರಾಕಲ್ ಯಾನ್ ಖಾಲಿ ಡಾನ್ಸ್ ಕಲ್ಪ ಒಂದ್ಲ ಡಾನ್ಸ್ ಮಲ್ತೊಂದಿತ್ತಿ ನಂಗೆ ಪಾತೆರ್ದ ಅದು ಗೊತ್ತಿಜ್ಜಿ ಐಕ್ಯಾನ್ ಯಾಪಲ ಒಯ್ಕಲ ಪೋಂದಿತ್ತಿಜಿ ಇವನ್ ರಿಯಾಲಿಟಿ ಶೋಲ ಮಸ್ತ್ ಜೋಕ್ಲೆ ಕಲ್ಪ ಒಂದಿತ್ತೆ ಯಾನ್ ಪೋಂದಿತ್ತಿಜಿ ಸ್ಟೇಜಿಗೆ ಬಟ್ ನಂಗೆ ಪಾತೆರ್ ಒಂತ ಆಪುಜಿ ಬಂಗಾಪು ಐಕ್ಯಾನ್ ಡಾನ್ಸ್ ಮಲ್ತೊಂದಿತ್ತೆ ಪಾತೆರ್ ಗೊತ್ತಾಪುಜಿ. ಬಟ್ ಯಶ್ವಿನ್ ಪಂಡ ಅಕ್ಲ ಟ್ಯಾಲೆಂಟ್ ಉಂಟು ಟೀಮಿಗೆ. ಸೊ ಯಾಪಲ ಪ್ರಾಕ್ಟೀಸ್ ಮಲ್ಪ್ಲೆ ಎನಿ ಟೈಮ್ ಅಕಲು ಮಸ್ತ್ ಬರ್ತು ಪ್ರಾಕ್ಟೀಸ್ ಮಲ್ದೊಂದುಪ್ಪೇರು ಈವ್ನಿಂಗ್ ಬತ್ತನ ನೈಟ್ ಮುಟ್ಟಲ್ಲ ಮಲ್ಪೇರು. ಸೊ ಯಾಪಂಡ ಯಾಪಲ ಎನಿ ಟೈಮ್ ಮಲ್ದೊಂದುಪ್ಪಲೆ ದಾಪಂಡ ಟ್ಯಾಲೆಂಟಿಗೆ ಯಾಪಲ ಅಪ್ರಿಷಿಯೇಟ್ ಮಲ್ಪೋಡು. ಬೊಕ್ಕ ಯಾನ್ ಪುದಾರ್ಗೆ ಬೋಡದು ಇತ್ನಡೆ ಯಾನ್ ಓಷನ್ ಕಿಡ್ಸ್ ಪಂಡ ಟೀಮಿಗೆ ಬೋಡದೆ ವರ್ಕ್ ಮಲ್ದಿ ನಾನು ಇಂಡಿವಿಜುವಲ್ ಪುದಾರ್ಗೆ ಯಾಪಲ ವರ್ಕ್ ಮಲ್ದಿಜಿ ಏತೋ ಜೋಕ್ಲೆ ಕಲ್ಪಾದೆ. ಆಂಡ ದಾದ ಡಾನ್ಸ್ಡ್ ಮಸ್ತ್ ಪಂಡ ಮಲ್ಲ ಅಚೀವ್ ಮಲ್ದಿಜಿನಲ್ಲ ದಾದ ಬೋರ್ಡು ಲೈಫ್ಗೆ ಅವು ಮತ್ತು ಮಲ್ತದ ಇತ್ತಂತ ಕೆಲವು ಸರಿ ಹಾಪಣ ಒಂಜಿ 10 years ಪಿರತಿಕ್ಕುದನ್ನ ಕೊಡೋಲ್ಲಂತ ಅಚೀವ್ ಮಲ್ತದಲ್ಲಿ ಬಂದು ಬರ್ಚಿ ಪಾತ್ ಅರೊಂಜಿ ಪಾತೆರ ಪಂಡೇರು ಡಾನ್ಸ್ ದಾಲ ಅಚೀವ್ ಮಂತಿಜರಂದು. ಬಟ್ ಪ್ರವೀಣ್ ಟ್ರಸ್ಟ್ ಮೀ, ಇಫ್ ಯು ಗೋ ಔಟ್ ಆ್ಯಂಡ್ ಸಿ ಅರ್ಧವ ಸೆತ್ 3/4 ಆಫ್ ದ ಡಾನ್ಸಸ್ ಇನ್ ಮ್ಯಾಂಗ್ಳೂರ್ ಇಟ್ಸ್ ಯು. That's the biggest achievement. That's you. ಹಿಂಗೆ ಇತ್ತಲೆ ನೆನಪುಂಡು ಸಿನರ್ಜಿ ಅವಳು ಕಾಂಪಿಟೇಷನ್ ಟೌನ್ ಹಾಲ್ ವಾಸ್ ದ ಸ್ಟೇಜ್ ನಮ್ಮ ನಲ್ತೊಂದಿತ್ತ ಎವ್ರಿ ಕಾಂಪಿಟೇಷನ್. ಸೊ ಬ್ಯಾಕ್ ಅಗೇನ್ ಇಯರ್ ಮಸ್ತ್ ಖುಷಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಆ್ಯಂಡ್ ಯಾನ್ ಇತ್ತೆ ಮೂಲ ಕುಲ್ಲುಂಡಲ್ಲ ಒನ್ ಆಫ್ ದ ಮೇನ್ ರೀಸನ್ ಇರ್ಲವಲ್ಲ ರೈಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಪ್ರವೀಣ್. Thank you so much, judges. Thank you very much. And team, all the best to ka final eduthikkar and tikkaga definitely tikkaga. Thank you so much and all the best. Thank you. ಸೊ ನಮ್ಮ ಸೆಮಿ ಫಿನಾಲೆಯಿಂದ ಯಾರೆಲ್ಲ ಫಿನಾಲೆಗೆ ಹೋಗ್ತಾರೆ, ಯಾರಿಗೆಲ್ಲ ಒಂದು ಫಿನಾಲೆಯ 8 ಟಿಕೆಟ್ ಸಿಗುತ್ತೆ ಅನ್ನೋದನ್ನು ನಮ್ಗೆ ಖಂಡಿತವಾಗ್ಲೂ ಕೂಡ ಗೊತ್ತಿಲ್ಲ. ನಮ್ಮ ಕೆಲಸದಲ್ಲ, ನಮ್ಮದು. ಅದೇ ನನಗೆ ಇವಾಗ ಏನು ಅಂತಂದ್ರೆ ನಮ್ಮ ಕೆಲಸ ಇಲ್ಲಿಗೆ ಮುಗೀತು. ಇನ್ನು ಕಷ್ಟದ ಕೆಲಸ ಅವರಿಗೆ ಬಿಟ್ಟದ್ದು. ಅವರು ಎಂತ ಸಹ ಮಾಡ್ಲಿ, ಅವರ ಜಡ್ಜಸ್ ಡಿಸಿಷನ್ ಫೈನಲ್. ನಮಗೆ ನಾವು ಎಲ್ರಿಗೂ ಚಪ್ಪಾಳೆ ತಟ್ಟಿಸಿದ್ವಿ, ಎಲ್ರಿಗೂ ಖುಷಿ ಪಡಿಸಿದೀವಿ. ರಾಹುಲ್ ಡಾನ್ಸ್ ಕೂಡ ಮಾಡಿದ್ರು. ಇನ್ನು ಬೇಜಾರು ಪಡಿಸೋ ವಿಷಯ ಮಾತ್ರ ಅವರಿಗೆ ಬಿಟ್ಟು ಹಾಕೋಣ. ಅವರ ಮಟ್ಟಿಲಿಗೆ ಹಾಕೊಂಡು ಯಾರೆಲ್ಲ ನಮ್ಮ ಸೆಮಿಫಿನಾಲೆಯಿಂದ ಫಿನಾಲೆಗೆ ಹೋಗಿದ್ದಾರೆ ಅನ್ನೋದನ್ನು ಕೇಳುವಂತ ಹೊತ್ತು ಓವರ್ ಟು ನಮ್ಮ ಜಡ್ಜಸ್. ಸೊ ಮಾತ ಪರ್ಫಾರ್ಮೆನ್ಸ್ ಪೂರ ತೂದಾಂಡ್ ರಿಸಲ್ಟ್ ದ ಟೈಮ್ ಆಬ್ವಿಯಸ್ಲಿ ನಮ್ಮ ಪಂಡಿಲಕ ನಾಂಡ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ಅಸ್. ಕೆಲವರು ಎಡ್ಡೆ ಮಂತ್ದೇರು, ಕೆಲವರು ಓಕೆ ಮಂತ್ದೇರು, ಕೆಲವರು ಎಕ್ಸ್ಪೆಕ್ಟೇಷನ್ ದೀತಿನ ಅದು ಮಂತ್ಜೇರ್. ಬಟ್ ನೆವರ್ದಲೆಸ್ ಇತ್ತೆ ನಮ್ಮ ಸೆಲೆಕ್ಷನ್ ಆವ ಟೀಮ್ದ
ನಮ್ಮ ದುಮ್ಮದ ಪರ್ಫಾರ್ಮೆನ್ಸಸ್ ಅವಾರ್ಡ್ ಎಂಚ ಮಂತ್ದೇರು ಆ್ಯಂಡ್ ಏತ್ ಗೋಲ್ಡನ್ ಬಜರ್ ತೆಗೆದಿನ ಆ ಟೀಮ್ಗೆ ಅವನ್ ಪೂರ ಕ್ಯಾಲ್ಕುಲೇಟ್ ಮಂತದ್ದು ಇನ್ಕ್ಲೂಡ್ ಮಂತದ್ದು ಈ ಪರ್ಫಾರ್ಮೆನ್ಸ್ಲ ನಮ್ಮ ಸೇರ್ಪಾದು ಎಂಚ ಪರ್ಫಾರ್ಮ್ ಮಂತಿದ್ದೇರೆ ಆಯ್ತು ಆವ್ರೇಜ್ ಅಂತೂದು ನಮ್ಮ ಸೆಲೆಕ್ಟ್ ಮನ್ಪುನು ಸೊ ಫಿನಾಲೆಗೆ ಪೋಪುನ ಫಸ್ಟ್ ಟೀಮ್ ಆಬ್ವಿಯಸ್ಲಿ ಮಾತ್ರಗಳ ಗೊತ್ತುಂಡು ಅಕ್ಲೆಗ್ ಗೋಲ್ಡನ್ ಬಜರ್ಲ ತಿಕ್ಕೊಂಡು ದ್ಯಾಟ್ಸ್ ಟೀಮ್ ಕ್ಲಾನ್. ಸೆಕೆಂಡ್ ಟೀಮ್ ಏರ್ ಫಿನಾಲೆಗೆ ಸೆಲೆಕ್ಟ್ ಆಪೇರ್ ಆ ಟೀಮ್ ದ ಪುದರ್ a team the choreographer dancing stars choreographer Ganesh okay the already Rudd team Elton Master Pandir and the third team finale go pondupunu dance Devotees. Congrats guys. And the fourth team Twins Dance Academy. Fifth team ನಮ್ಮ ಫೈನಲ್ಗೆ ಪೋಂದುಂಡು ಕಲಾ ಭಾರತಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್. ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. Sixth team going to be Team Dot. Congratulations guys, you're on the final list. Okay, and next team finale pondupunu Nritya Shivam. So the next and the final team ಫೈನಲ್ಸ್ಗೆ ಹೋಗ್ತೀನಿ ದ್ಯಾಟ್ಸ್ ಎಕ್ಸ್ಟ್ರೀಮ್ ಡ್ಯಾನ್ಸ್ ಅಕಾಡೆಮಿ. ಸೊ ಅ ವೆರಿ ಇಂಪಾರ್ಟೆಂಟ್ ನೋಟಿಸ್ ಟು ಆಲ್ ದ ಫೈನಲಿಸ್ಟ್ ಟಾಪ್ 8 ಪನ್ಪ್ಯಾನ್ ನೆನಪ್ದಿಲೆ ಫೈನಲ್ಸ್ಗೆ ನಮ್ಮಡ ರಡ್ ರೌಂಡ್ ಉಪ್ಪುಂಡು ಸರಿಕೇನ್ಲೆ ರಡ್ ರೌಂಡ್ ಉಪ್ಪುಂಡು ಒಂಜಿ ರೌಂಡು ಪ್ರಾಪರ್ ಡುವೆಟ್ ರೌಂಡ್. ಓಕೆ ಆ ಡುವೆಟ್ ರೌಂಡ್ ಪರ್ಫಾರ್ಮ್ ಮನ್ಪುನಾಗ ಸ್ಟೇಜ್ಡ್ ಖಾಲಿ ರಡ್ಡೇ ಜನ ಉಪ್ಪಾರೆ డాన్సర్స్ అవార్డు ఏర్ల అవార్డు ఏర్ల బర్రెజ్జి ఇట్స్ ప్రాపర్ ప్యూర్ ಡುವೆಟ್ ಪರ್ಫಾರ್ಮೆನ್ಸ್. ಸ್ಟೇಜ್ ದ ಮೆತ್ತ ಪ್ರಾಪ್ಸ್ ದೀಲೆ ಯೂಸ್ ಮಲ್ಪ್ಲೆ ದಾಲ ಪ್ರಾಬ್ಲಮ್ ಇಜ್ಜಿ ಆಂಡ ಪ್ರಾಪ್ಸ್ 11 ಸ್ಟೇಜ್ಡ್ ಉಂತೆರೆ ಇಜ್ಜಿ. ಓಕೆ ಸೊ ಸ್ಟೇಜ್ಡ್ ಪ್ರಾಪ್ಸ್ ಬಿಡ್ದು ಆ ರಡ್ ಪರ್ಫಾರ್ಮೆನ್ಸ್ ಬಿಡ್ದು ಏರ್ಲ ಒಪ್ಪೆರೆ ಇಜ್ಜಿ. ಕ್ಲಿಯರ್. ಸೆಕೆಂಡ್ ಪರ್ಫಾರ್ಮೆನ್ಸ್ ಗ್ರೂಪ್ ರೌಂಡ್ ಉಪ್ಪುಂಡು. ಸೊ ಮಾತ ಡಾನ್ಸಸ್ ಸೇರ್ದು ಇನ್ಕ್ಲೂಡಿಂಗ್ ಏರ್ ಡುವೆಟ್ ಪರ್ಫಾರ್ಮ್ ಮಂತ್ದೇರ್ ಅಕ್ಲೇಗ್ಲ ಇನ್ಕ್ಲೂಡ್ ಮಂತ್ದು ನಿಕ್ಲು ಪರ್ಫಾರ್ಮ್ ಮನ್ಪೋಲಿ. ಓಕೆ ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಫಿನಾಲೆಗೆ ರಡ್ ರೌಂಡ್ ಉಪ್ಪುಂಡು ಒಂಜಿ ಫಿನಾಲೆ ರೌಂಡ್. ಓಕೆ ಫಿನಾಲೆ ರೌಂಡ್ ರಡ್ ರೌಂಡ್ ಉಪ್ಪುಂಡು ಒಂಜಿ ಡುವೆಟ್ಲ ಒಂಜಿ ಗ್ರೂಪ್ಲ ಆ್ಯಂಡ್ ಥೀಮ್ ಇತ್ತೆ ನಿಕ್ಲು ಕೇಂಡ ದಾದ ಮನ್ಪೋಡ್ ಪನ್ನಾಗ ಇಟ್ಸ್ ನಿಕ್ಲೆಗ್ ಬುಡ್ತಿನ ನಿಕ್ಲು ಎಂಚ ಮನ್ಪರ್ ಏತ್ ಗ್ರ್ಯಾಂಡ್ ಕನ್ಪರ್ ನಿಕ್ಲ ಬೆಸ್ಟ್ ದಾದೊಂಡು ಅವೇ ನಿಕ್ಲು ಫಿನಾಲೆಗೆ ಪತ್ತೊಂದು ಬಲ್ಲೆ ಎಡ್ಡೆ ಪರ್ಫಾರ್ಮ್ ಮಲ್ಪ್ಲೆ ಎಡ್ಡೆ ಪ್ರಾಕ್ಟೀಸ್ ಮಂತದ ಬಲ್ಲೆ ಆ್ಯಂಡ್ ನಮಗೆ ತೋಜಾಲೆ ಎಡ್ಡೆನ್ ಸಕ್ಸಸ್ ಮನ್ಪೋಕ ಈ ಫಿನಾಲೆನ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಶುಭಂ. ಬಾಯ್. ರಾಹುಲ್ ಮುಗೀತು, ಸೆಮಿಫಿನಾಲೆ ಮುಗ್ದೋಯ್ತು. ಕಣ್ಣಲ್ಲಿ ನೀರು ಬರ್ತಾ ಉಂಟಾ? ಇಲ್ಲ ಇಲ್ಲ ಇಲ್ಲ, ಬೆವರು ಬರ್ತಾ ಉಂಟು. ಬೆವರು ಸೆಮಿಫಿನಾಲೆ ಕೊನೆಗೂ ಮುಗಿದೋಯ್ತು. ಇನ್ನು ನಾವು ಫಿನಾಲೆ ಕಾಲಿಡ್ತಾ ಇದ್ದೀವಿ. ಯೋಗ್ಯವಾದಂಥ 8 ಟೀಮ್ಗಳನ್ನು ನಾವು ಹೊತ್ತೊಯ್ತಾ ಫಿನಾಲೆ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಜಡ್ಜಸ್ಗಳಿಗೂ ಇದು ತುಂಬ ಕಷ್ಟಕರವಾದಂತಹ ಡಿಸಿಷನ್. ಆದರೂ ಕೂಡ 8 ಟಾಪ್ 8 ಟೀಮ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಫಿನಾಲೆಗೆ ಹೋಗೋದಕ್ಕೆ. ಸೊ ಫಿನಾಲೆ ಏನಿದ್ರು ಕೂಡ ಅದ್ಭುತವಾಗಿ ಮೂಡಿ ಬರ್ಲಿಕ್ಕಿದೆ. ನಮ್ಮ 8 ತಂಡಗಳ ಜಿದ್ದಾಜಿದ್ದಿ ಫಿನಾಲೆಯ ವೇದಿಕೆಯಲ್ಲಿ ಮತ್ತೊಮ್ಮೆ ಸಿಗ್ಲಿಕ್ಕಿದೆ. ಎಲ್ಲ ತಂಡಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಎಲಿಮಿನೇಟ್ ಆಗಿದ್ರಿ, ಇದು ನಿಮ್ಮ ಕಡೆಯ ಸ್ಟೇಜ್ ಅಲ್ಲ, ಇದು ಮೊದಲನೇ ವೇದಿಕೆ ಅಂತ ತಿಳ್ಕೊಂಡು ಇನ್ನಷ್ಟು ವೇದಿಕೆಗಳು ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸೊ ದಯವಿಟ್ಟು ಅದನ್ನು ಮುಂದುವರಿಸಿ. ಆ್ಯಂಡ್ ನಮ್ಮ
ಎಂಟು ತಂಡಕ್ಕೂ ಕೂಡ ಆಲ್ ದ ಬೆಸ್ಟ್. ಫಿನಾಲೆಯಲ್ಲಿ ಎಲ್ಲ ತಂಡಗಳು ದಯವಿಟ್ಟು ನಮ್ಮ ಜಡ್ಜಸ್ನವರು ಏನೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಏನೆಲ್ಲ ಕಮೆಂಟ್ಸ್ ಕೊಟ್ಟಿದ್ದಾರೆ, ಇನ್ನು ಕಾಂಪ್ಲಿಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನು ಅಳವಡಿಸ್ಕೊಳ್ಳಿ. ನೀವು ಇನ್ನಷ್ಟು ಉನ್ನತ ಎತ್ತರಕ್ಕೆ ಹೋಗ್ತೀರಾ ಅಂತ ಭಾವಿಸ್ತಾ ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ. ಆ್ಯಂಡ್ ಸೊ ನಮ್ಮೆಲ್ಲ ವೀಕ್ಷಕರು ಕೂಡ ನಾವು ಫಿನಾಲೆಯಲ್ಲಿ ಮತ್ತೊಮ್ಮೆ ಸಿಗ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ಡ್ಯಾನ್ಸ್ ವಾರಿಯರ್ಸ್. ಅಂಟಿಲ್ ದೆನ್ ನಾವು ಫಿನಾಲೆಯಲ್ಲಿ ಸಿಗ್ತೇವೆ. ಟೇಕ್ ಕೇರ್, ಬಾಯ್. ಬಾಯ್. This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure Agarbatti, Ashoka Business Center, Workspace managed by Vertex, co-powered by